ಸ್ನೇಹಿತರೆ, ಅತ್ಯಂತ ವಿಶೇಷವಾಗಿರ್ತಕ್ಕಂತಹ ಪ್ರತಿ ವಾರಕ್ಕೊಮ್ಮೆ ಬರ್ತಾ ಇರತಕ್ಕಂಥ ಸ್ಕೈಸ್ ದ ಲಿಮಿಟ್ ಆಕಾಶವೇ ಮಿತಿ ಕಾರ್ಯಕ್ರಮದ 6ನೇ ಸಂಚಿಕೆ ತಮಗೆ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಪ್ರತಿ ವಾರಕ್ಕೊಂದು ಸಾಧಕರನ್ನು ಪರಿಚಯಿಸುವಂಥದ್ದು, ಜೀವನದಲ್ಲಿ ತುಂಬ ಕಷ್ಟಪಟ್ಕೊಂಡು ಸಂಘರ್ಷಗಳ ಮಧ್ಯೆ ಇವತ್ತು ತಮ್ಮ ಬದುಕನ್ನು ಕಟ್ಟಿಕೊಂಡಿರ್ತಕ್ಕಂಥ ಮಹಾನ್ ವ್ಯಕ್ತಿಗಳನ್ನ ತಮ್ಮ ಪರಿಚಯಿಸುವಂಥ ವಿಶೇಷವಾದ ಕಾರ್ಯಕ್ರಮ. ಸ್ನೇಹಿತರೆ, 6ನೇ ಸಂಚಿಕೆಯಲ್ಲಿ ಇವತ್ತು ನಮ್ಮ ಜೊತೆಗೆ ಕೋಟ ಶ್ರೀನಿವಾಸ್ ಪೂಜಾರಿ ಅವರಿದ್ದಾರೆ. ಇವತ್ತಿನ ಕಾರ್ಯಕ್ರಮಕ್ಕೆ ಅವರು ಒಬ್ಬ ರಾಜಕಾರಣಿಯಾಗಿ ಆಮಂತ್ರಿತರಾಗಿಲ್ಲ, ಒಬ್ಬ ಸಾಹಿತ್ಯ ಪರಿಚಾರಕರಾಗಿ, ಒಬ್ಬ ಸಂಘಟಕರಾಗಿ, ಒಬ್ಬ ಹೋರಾಟಗಾರರಾಗಿ ಮತ್ತು ಅತ್ಯಂತ ಸುಂದರವಾದ ಬದುಕನ್ನು ಕಟ್ಕೊಂಡಂತಹ ಒಬ್ಬ ವಿಚಾರವಾದಿ ಇವತ್ತು ನಾವು ಗುರುತಿಸಿದ್ದೇವೆ. ಅವ್ರನ್ನ ಈ ಕಾರ್ಯಕ್ರಮಕ್ಕೆ ಬಹಳ ಪ್ರೀತಿಯಿಂದ ಆಮಂತ್ರಿಸಿದ್ದೇವೆ. ಅವರು ಬಂದಿದ್ದಾರೆ, ಅವ್ರ ಜೊತೆ ಮಾತಾಡುವಂಥದ್ದು, ಅವರ ಬದುಕಿನ ಕುರಿತು ಅವರೇ ಮಾತಾಡುವಂಥದ್ದು. ಸ್ನೇಹಿತರೆ, ನಾನು ಅವರನ್ನು ಅತ್ಯಂತ ಪ್ರೀತಿಯಿಂದ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡ್ತೇನೆ. ಕೋಟ ಶ್ರೀನಿವಾಸ್ ಪೂಜಾರಿ ಅವರಿಗೆ ಈ ಕಾರ್ಯಕ್ರಮಕ್ಕೆ ಸ್ವಾಗತ ಸರ್. ಥ್ಯಾಂಕ್ಸ್. ಸೊ ತುಂಬ ಕಷ್ಟಗಳ ಮಧ್ಯೆ ಬದುಕನ್ನು ಕಟ್ಕೊಂಡಂತಹ ಹಿರಿಯ ಚೇತನ ನೀವು. ನನಗೆ ತುಂಬ ನಿಮ್ಮ ಬಗ್ಗೆ ಸಂಭ್ರಮ ಇದೆ, ಕುತೂಹಲ ಇದೆ. ನಿಮ್ಮ ಬಾಲ್ಯ ಅತ್ಯಂತ ಶ್ರೀಮಂತವಾಗಿತ್ತು, ಕಷ್ಟಗಳ ಮಧ್ಯೆ ಬದುಕಿದ್ರಿ ನೀವು. ಸರ್, ನೆನಪು ಮಾಡ್ಕೊಳ್ಳಿ ಬಾಲ್ಯವನ್ನು ಅಂತ ಹೇಳಿ. ಹಾಗೇನಿಲ್ಲ, ನಾನಂತಲ್ಲ, ಸಾಮಾನ್ಯವಾಗಿ ನನ್ನಂತೆ ಇರುವವರು ಎಲ್ಲರ ಬಾಲ್ಯವೂ ಕೂಡ ಭಾಳ ಶ್ರೀಮಂತವಾದ ದಿನಗಳಲ್ಲ. ಅಲ್ಲಿ ಆ ಸಂದರ್ಭದಲ್ಲಿ ಊಟಕ್ಕೆ ಬಟ್ಟೆಗೆ ತುಂಬ ಕಷ್ಟದ ದಿನಗಳು. ಸಾಮಾನ್ಯವಾಗಿ ನನ್ನ ಮನೆ ಎಲ್ಲರೂ ಕೂಡ ಕೂಲಿಗೆ ಹೋಗುವಂಥ ದಿನಗಳು. ಅವ್ರ ಜೊತೆ ನಾವು ಓಡಾಟ ಮಾಡಬೇಕಾದವರು. ಅವರು ಗೊಬ್ಬರ ಹೊತ್ತರೆ ನಾವು ಸಣ್ಣ ಬಟ್ಟೆಯಲ್ಲಿ ಗೊಬ್ಬರ ಹೊರಬೇಕು. ಅವರೇನಾದರೂ ಕೂಲಿ ಮಾಡಿದರೆ ನಾವು ಕೆಲಸ ಮಾಡಬೇಕು. ಅವರು ಕಟಾವು ಮಾಡಬೇಕಾದ್ರೆ ನಾವು ಭತ್ತದ ತೆನೆಗಳನ್ನು ಗದ್ದೆಯಿಂದ ಸಂಗ್ರಹಿಸಿ ಬುಟ್ಟಿಗೆ ಹಾಕ್ಕೊಳ್ಬೇಕು. ಇಂಥ ದಿನಗಳ ಮಧ್ಯೆ ನಾವು ಬದುಕಿದಂಥ ದಿನಗಳು. ಸರಿ, ನಿಮ್ಮ ತಂದೆ ತಾಯಿ ಏನು ಮಾಡ್ತಾಯಿದ್ರು ಸರ್? ಸಾಮಾನ್ಯ ನನ್ನ ತಂದೆ ತಾಯಿ ಇಬ್ಬರು ಕೂಲಿ ಮಾಡ್ತಾಯಿದ್ರು. ಸಣ್ಣ ಬೇಸಾಯ ಇತ್ತು ನಮಗೆ, ಅದರ ಜೊತೆ ಬೇರೆ ಕೂಲಿ ಮಾಡ್ತಿದ್ರು. ಗೇಣಿದಾರಿದ್ದೇವೆ ನಾವೆಲ್ಲ ಬೇಸಾಯ ಮಾಡಿ ನಂತರ ಕಣಜ ಕಟ್ತಾಯಿದ್ದೆವು. ಅದನ್ನು ಒಂದಿಷ್ಟು ದಿವಸಗಳವರೆಗೆ ನಾವು ಸಂಗ್ರಹ ಮಾಡ್ತಿದ್ದೆವು. ಅದನ್ನು ನಮ್ಮ ದನಿಯವರು ಅಂತ ಇರ್ತಾರೆ, ಅವರು ತಗೊಂಡು ಹೋಗ್ತಾಯಿದ್ರು. ಮತ್ತು ಈ ವರ್ಷ ತಗೊಂಡು ಹೋದಂಥ ಗೇಣಿ ಬರುವ ವರ್ಷಕ್ಕೆ ಸ್ವಲ್ಪ ಬಾಕಿ ಆಗ್ತಾಯಿತ್ತು ನಮಗೆ. ನಾವು ಬೆಳೆದದ್ದಕ್ಕೂ ಮತ್ತು ಕೊಡೋಕ್ಕೆ ಒಪ್ಕೊಂಡಂಥ ಕರಾರಿಗೂ ಹೆಚ್ಚು ಕಡಿಮೆ ಆದರೆ ನಾವು ಅವರಿಗೆ ಪುನಃ ಬರುವ ವರ್ಷ ಬಾಕಿದಾರ ಆಗ್ತಿದ್ದೆವು. ಆ ಬರುವ ವರ್ಷ ಬಾಕಿ ಇದ್ದದನ್ನು ತೀರಿಸಲಿಕ್ಕೆ ಇಡೀ ವರ್ಷಗಳ ಶ್ರಮ ನಾವು ಪಡಬೇಕಾಗಿತ್ತು. ಆ ದಿನಗಳು ಹಾಗೆ ಇತ್ತು. ಆವಾಗಿನ ಸ್ಥಿತಿ ಏನಂದರೆ, ನನ್ನೂರಿನ ಕೋಟದಿಂದ ಸುಮಾರು 2 ಕಿಲೋಮೀಟ್ರ್ 3 ಕಿಲೋಮೀಟ್ರ್ ದೂರದಲ್ಲಿ ಒಂದು ಮಣೂರು ಅಂತ ಒಂದಿತ್ತು. ಯಾರೋ ಒಬ್ಬರು ಆ ಸಂದರ್ಭದಲ್ಲಿ ಬೆಂಗಳೂರಿನ ಹೋಟೆಲ್ ಇಟ್ಟವರು ಧರ್ಮದ ಗಂಜಿಯನ್ನು ಕೊಡ್ತಾರೆ ಅಂತ ಹೇಳೋದೊಂದು ಸುದ್ದಿ. ಇಡೀ ಊರಿಗೆ ಧರ್ಮದ ಗಂಜಿ ಕೊಡ್ತಾರೆ ಅಂತೇಳಿ. ಆವಾಗ ಧರ್ಮದ ಗಂಜಿ ಹೇಗೆ ಅಂತೇಳಿದರೆ, ಯಾರು ಬೇಕಾದರೂ ಬಡವರು ಬರ್ಬೋದು ಅಂತೇಳಿ. ನಾವೆಲ್ಲ ಒಂದಿಷ್ಟು ಜನ ಹುಡುಗರು ಹೋಗ್ತೇವೆ ಧರ್ಮದ ಗಂಜಿಯನ್ನು ಊಟ ಮಾಡಲಿಕ್ಕೆ. ಕೆಲವರು ಮಣ್ಣಿನ ಬಟ್ಲಾಗ, ಸ್ವಲ್ಪ ಅಲ್ಯೂಮಿನಿಯಂ ಬಟ್ಲು ಇಟ್ಕೊಂಡವ, ಅದು ಬಿಟ್ಟು ಹೆಚ್ಚು ಕಡಿಮೆ ಶ್ರೀಮಂತ ಅಂತೇಳಿ. ಅವಾಗೇನು ಸ್ಟೀಲ್ ಪರಿಚಯ ಆಗಿರಲಿಲ್ಲ. ಅಂಥ ದಿನಗಳಲ್ಲಿ ಅವರು ಒಂದು ಸೌಟೆ ಎಣ್ಣೆ ತಲೆಗೆ ಹಾಕೋರು. ಹೀಗೆ ನಾವು ಹೋಗಿ ನಿಂತು ಕೂಡಲೇ ನಾವೆಲ್ಲ ಹೀಗೆ ತಲೆನೆಲ್ಲ ಹೀಗೆ ಮಾಡ್ಕೊಳ್ಳೋರು, ಕೂಡಲೇ ಎಣ್ಣೆ ತಪ್ಪಿ ಹೋಗಬಾರ್ದು ಅಂತೇಳಿ. ಮತ್ತು ಒಂದಿಷ್ಟು ಗಂಜಿಯನ್ನು ನಮ್ಮ ಬಟ್ಲಿಗೆ ಹಾಕೋರು. ಅದು ನಮಗೆ ಭಾಳ ಯುದ್ಧ ಮಾಡಿ ತೊಗೊಳ್ಬೇಕಾದ ಕಾಲ. ಆ ಒಂದು ಗಂಜಿ ಹಾಕ್ತಾರಂತೇಳಿ ಆದರೆ ಭಾಳ ಯುದ್ಧ ಮಾಡಿ ತೊಗೊಳ್ಬೇಕಾದ ಕಾಲ. ನಾವೆಲ್ಲ ಪ್ರಾಥಮಿಕ ಶಾಲೆಗೆ 4ನೇ ಕ್ಲಾಸಿಗೆ 5ನೇ ಕ್ಲಾಸಿಗೆ 2ನೇ ಕ್ಲಾಸಿಗೆ ಹೋಗುವಾಗ ನಮ್ಮ ಹಿರಿಯ ದೇವಸ್ಥಾನದಲ್ಲಿ ಅರಳು ಕೊಡ್ತಾರೆ ಅಂತೇಳಿ. ನಾವು ಅದನ್ನ ಕುಂದಾಪುರದ ಗ್ರಾಮ್ಯ ಕನ್ನಡದಲ್ಲಿ ಹೊದಳು ಅಂತ ಹೇಳ್ತೇವೆ. ಬೆಲ್ಲ ಹಾಕಿದ ಹೊದಳು ಅಂದರೆ ಒಂದು ವಿಶೇಷ ಅದು ನಮಗೆ. ಆ ಬೆಲ್ಲ ಹಾಕಿದ ಹೊದಳನ್ನು ಹಂಚ್ತಾರೆ ಅಂತ ಹೇಳಿದರೆ ನಮ್ಮೆಲ್ಲ ಇಡೀ ಶಾಲೆಗೆ ಇದ್ದಿದ್ದು ಬರೋರು. ಆವಾಗ ನಮ್ಮ ಹತ್ರ ಬೇರೆ ಪೇಪರೋ ಅಥವಾ ಪ್ಲೇಟ್ಗಳು ಇರಲಿಲ್ಲ. ನಮ್ಮ ಸ್ಲೇಟನ್ನೇ ಹಿಡ್ಕೊಂಡಿಲ್ಲವ್ರು ನಾವು. ಆ ಸ್ಲೇಟಲ್ಲಿ ಒಂದು ಗೀಚಿ ಏನೋ ಆಗಿರುತ್ತಲ್ಲ, ಅದ್ರ ಮಧ್ಯೆ ನಮ್ಗೆ ಅದು ಹೊದಳು ಹಾಕಿರ್ತಾರೆ ಅವರು. ಅದರಲ್ಲಿ ಒಂದು ಎಳ್ಳಿನ ಕಾಳು ಇರುತ್ತೆ. ಆ ಒಂದು ಎಳ್ಳಿನ ಕಾಳು ಬಿಡದೆ ನಾವು ತಿಂದು ಭಾಳ ಇದು ಮಾಡೋರು. ಮತ್ತು ಹಾಕುವ ಪ್ರಮಾಣವನ್ನು, ಆ ಹಾಕುವ ಕೈಯನ್ನು ನೋಡೋರು ನಾವು, ನಮಗೆ ಜಾಸ್ತಿ ಬಂತ ಕಡಿಮೆ ಬಂತ ಅಂತೇಳಿ. ಇಷ್ಟೆಲ್ಲ ಆ ದಿನಗಳು ಆಗಿತ್ತು. ಆ ದಿನಗಳ ಬದುಕಿನ ನಡುವೆ ನಾವು ಬದುಕ್ತಾ ಇದ್ದೆವು. ಸಾಮಾನ್ಯವಾಗಿ ಸರ್, ಸಾಕಷ್ಟು ಕಷ್ಟಗಳ ಮಧ್ಯೆ ಕೂಡ ಸಂತೋಷ ಇತ್ತು, ಸಂಭ್ರಮ ಇತ್ತು, ಕಲಿಯುವಂಥ ಉತ್ಸಾಹ ಇತ್ತು ನಿಮಗೆ. ಸಾಕಷ್ಟು ಸಾಹಿತ್ಯಿಕವಾದ ಆಸಕ್ತಿಗಳಿದ್ದವು. ಕನ್ನಡ ತುಂಬ ಚೆನ್ನಾಗಿ ಓದ್ತಾ ಇದ್ದೀರ ಆಗಿನ ಕಾಲದಲ್ಲಿ. ಸರ್, ಒಳ್ಳೆಯ ಶಿಕ್ಷಕರ ಪ್ರಭಾವ ಇರಬೇಕು ನಿಮಗೆ. ಅಲ್ಲ, ನಾನು ಕಲ್ತದ್ದೇ ಪ್ರಾಥಮಿಕ ಶಿಕ್ಷಕನಾದ್ದರಿಂದ ನಮಗೆ ತುಂಬ ಜನ ಶಿಕ್ಷಕರು ಏನು ಇರಲಿಲ್ಲ ನನಗೆ. ಮತ್ತು ನೀವೆಲ್ಲರೂ 4-6 ಶಾಲೆಗೆ ಹಳೆ ವಿದ್ಯಾರ್ಥಿ, ನಾನು ಒಂದೇ ಶಾಲೆಗೆ ಹಳೆ ವಿದ್ಯಾರ್ಥಿ. ಅಂದರೆ ಹಾಗಿತ್ತು ನನ್ನ ಬದುಕಿನ ದಿನಗಳೆಲ್ಲ. ಆದರೆ ಶ್ರದ್ಧೆಯಿಂದ ಕೇಳ್ತಾ ಇದ್ದೆವು ಪಾಠವನ್ನೆಲ್ಲ. ಅದು ಶಿಕ್ಷಕರು ತುಂಬ ಚೆನ್ನಾಗಿರ್ಬೋದಲ್ಲ ಸರ್? ತುಂಬ ಚೆನ್ನಾಗಿದ್ದರು. ಒಬ್ಬ ಶಿಕ್ಷಕರು ಬರ್ತಾರೆ ಅಂತ ಹೇಳಿದರೆ, ಇವತ್ತು ಯಾರಾದರೂ ಒಬ್ಬ ಉನ್ನತ ಪೊಲೀಸ್ ಅಧಿಕಾರಿ, ಭಾಳ ಶಿಸ್ತಿನ ಅಧಿಕಾರಿ ಬರ್ತಾನೆ ಅಂತೇಳಿದರೆ ಒಂದು ಸಭೆಯಲ್ಲಿ ಅವನ ಬಗ್ಗೆ ಒಂದು ಗೌರವ ಇರುತ್ತೆ, ಅವನ ಬಗ್ಗೆ ಒಂದು ಆತಂಕ ಇರುತ್ತೆ, ಕುತೂಹಲ ಇರುತ್ತೆ, ಸಣ್ಣ ಗೊತ್ತಿಲ್ಲದಿರುವಂಥ ಒಂದು ಭಯ ಇರುತ್ತೆ. ಶಾಲೆಗೆ ನಮ್ಮ ಶಿಕ್ಷಕರು ಬಂದರೆ ಆ ಗೊತ್ತಿಲ್ಲದಿರುವಂಥ ಒಂದು ಭಯ ಇದೆ. ನಮ್ಮ ಸೋಮೇಶ್ವರ ಮಾಸ್ಟ್ರು ಅಂತ ಬರ್ತಾಯಿದ್ರು. ಅವರ ಶಿಸ್ತಲ್ಲಿ ಸೈಕಲ್ ತಗೊಂಡು ಬಂದು ಇಟ್ಟು, ಶಿಸ್ತಲ್ಲಿ ಆ ಪಂಚಿಯನ್ನು ಬಿಟ್ಕೊಂಡು ಬರುವ ಸ್ಟೈಲ್ ನೋಡಿದರೆ ನಮಗೆ ಇವತ್ತಿಗೆ ಆ ಶಿಕ್ಷಕರಿಗೆ ಆ ರೀತಿ ಗೌರವ ಇದೆ ಅಂತ ಊಹಿಸ್ಕೊಡ್ಲಿಕ್ಕೆ ಸಾಧ್ಯ ಇಲ್ಲ.
ಅಂಥ ಶಿಕ್ಷಣವನ್ನು ನಮಗೆಲ್ಲ ಪಡೀಲಿಕ್ಕೆ ಅವಕಾಶಗಳಾಗಿತ್ತು. ಇವತ್ತು ಮಕ್ಕಳು ಕೂಡ ಹಾಳಾಗಿದ್ದಾರೆ, ಶಿಕ್ಷಣವೂ ಕೂಡ ಸ್ವಲ್ಪ ಹೆಚ್ಚು ಕಡಿಮೆ ಆಗಿದೆ ಅಂತ ಅನಿಸ್ಬಿಡುತ್ತೆ. ಅವತ್ತಿನ ಶಿಕ್ಷಣ ತುಂಬ ಕಟ್ಟುನಿಟ್ಟಾಗಿತ್ತು, ಆದರೆ ಹಿಂಸೆ ಇರಲಿಲ್ಲ ಆಗಲೂ ಕೂಡ. ಅನೇಕ ಸಾರಿ ಮಾಸ್ಟರ್ ಹೊಡಿತಾ ಇದ್ದರು, ಹಿಂಸೆ ಇತ್ತು, ಕ್ರೌರ್ಯ ಇತ್ತು ಅಂತ ಹೇಳ್ತೀವಲ್ಲ, ನಾವು ಹೋದಾಗ ಯಾರದ್ದು ಕೂಡ ಹಿಂಸೆಯನ್ನು ನಾನು ನೋಡಿರಲಿಲ್ಲ. ಭಾಳ ತಾಳ್ಮೆ ಇತ್ತು ಮತ್ತು ತುಂಬ ಅದ್ಭುತವಾದಂಥ ಗುರುಗಳ ಬಗ್ಗೆ ಭಕ್ತಿ ಇತ್ತಾಗ. ಈಗ ಆ ಮಟ್ಟದಲ್ಲಿಲ್ಲ. ಸರ್, ನಿಮ್ಮ ಕನ್ನಡದ ಅಷ್ಟು ಅದ್ಭುತವಾಗಿರತಕ್ಕಂಥ ಪ್ರೀತಿಗೆ ಆ ಶಾಲೆಯ ಪಂಚಾಂಗವಾಯಿತು ಅನ್ನೋ ಭಾವಿಸ್ಕೊಳ್ತೇನೆ. ಸಾಮಾನ್ಯ ಇರ್ಬೋದು ಹಾಗೆ. ಆ ಶಾಲೆಯ ಒಟ್ಟು ನಡವಳಿಕೆಗಳು, ಈ ಕನ್ನಡ ಅಂದರೆ ಏನಂದರೆ, ಈ ತುಂಬ ಭಾಷೆ ಬಂದವರಿಗೆ ಎಲ್ಲ ಭಾಷೆಯೂ ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ. ಈ ಒಂದೆರಡು ಭಾಷೆ ಬಂದವರಿಗೆ ಇರೋ ಭಾಷೆ ಸರಿಯಾಗಿ ಬರುತ್ತೆ. ಅನೇಕ ಸಾರಿ ನಾನು ಹೇಳೋರು, ನೀನು ಕನ್ನಡ ಸರಿಯಾಗಿ ಮಾತಾಡ್ತೀನಿ ಅಂತೇಳಿ. ನಾನು ಹೇಳಿದೆ ನಂಗೆ ಬೇರೆ ಭಾಷೆ ಬರೋದು ಕಡಿಮೆ, ಅದಕ್ಕೋಸ್ಕರ ಕನ್ನಡವನ್ನು ಸರಿಯಾಗಿ ಮಾತಾಡ್ತೇನೆ ಅಂತೇಳಿ. ಅದ್ಭುತ ಅಂತಲ್ಲ, ಒಟ್ಟಾರೆ ಆಡುವ ಮಾತುಗಳನ್ನು ಸೀದಾ ಹೇಳ್ಬೋದು ಅಂತ ಅನಿಸ್ಬಿಟ್ಟಿದೆ ನನಗೆ. ಸರ್, ಬಾಲ್ಯದ ಯಾವುದ್ಯಾವುದೋ ಘಟನೆಗಳು ನಿಮಗೆ ತುಂಬ ಮನಸ್ಸಿನೊಳಗೆ ಕ್ರಾಂತಿಯ ಕಿಡಿಯನ್ನು ಹುಟ್ಟಿಸ್ಲಿಕ್ಕೆ ಸ್ಟಾರ್ಟ್ ಮಾಡ್ತು ಸರ್. ಒಂದು ಹೋರಾಟಗಾರರಾಗಿ ರೂಪುಗೊಳ್ಳಿಕ್ಕೆ ಕಾರಣವಾಯಿತು ಸರ್. ನೆನಪು ಮಾಡ್ಕೊಳ್ತೀರ ಒಂದೆರಡು ಘಟನೆಗಳನ್ನಾದರೂ ಅಂತ ಹೇಳಿ? ಕ್ರಾಂತಿಯ ಕಿಡಿ ಹಚ್ಚಿರ್ತಕ್ಕಂಥದ್ದು, ಒಂದು ಹೋರಾಟಗಾರ ನಿಮ್ಮ ರೂಪಿಸಿರ್ತಕ್ಕಂಥದ್ದು. ಈ ಸಾಮಾನ್ಯ ಈಗ ಅನೇಕ ಬಾರಿ ಏನಾಗುತ್ತೆ ಅಂತ ಹೇಳಿದರೆ, ಸಮಾಜವನ್ನು ಕಂಡಾಗ ಯಾವುದೋ ಒಂದು ಆಸಕ್ತಿ ಮೂಡಿಬಿಡುತ್ತೆ. ನನ್ನ ಜೊತೆಯಲ್ಲಿ ಒಬ್ಬ ಗೋಪಾಲ ಅನ್ನುವಂಥೇಳಿ ಒಬ್ಬ ವಿದ್ಯಾರ್ಥಿ ಇದ್ದ. ಅವನ ಲೆಕ್ಕದಲ್ಲಿ ಕಡಿಮೆ ಇದ್ದ, ಶಾಲೆಯಲ್ಲಿ ತುಂಬ ಮಾರ್ಕ್ ಕಡಿಮೆ ಇತ್ತು, ಆದರೆ ಅದ್ಭುತವಾದಂಥ ಹಾಡುಗಾರವ. ಅವನ ಹತ್ರ ಮಾಸ್ಟ್ರು ಹಾಡು ಹೇಳಿಸುವಾಗ 7ನೇ ತರಗತಿವರೆಗೆ ಎಲ್ಲ ಮಾಸ್ಟ್ರನ್ನ ಕರೆಯೋರವರು. ಅವನೊಬ್ಬನೇ ಅದ್ಭುತವಾಗಿ ಹಾಡ್ತಿದ್ದ. ಆ ಹಾಡು ಹೇಳಿ 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 ಅವನು ಒಳ್ಳೆ ಹಾಡುಗಾರ ಆದ ಇವತ್ತು. ಅಂದರೆ ಈ ನಿಮ್ಮ ಪ್ರಚಾರಕ್ಕೆ ಬಂದಿಲ್ಲ, ಅದು ಒಳ್ಳೆ ಹಾಡುಗಾರವ. ಹಾಗೆ ಕೆಲವುದ್ರ ಬಗ್ಗೆ ಆಸಕ್ತಿ ಇರುತ್ತೆ. ನನಗೆ ಸ್ವಲ್ಪ ಬರೆಯೋ ವಿಷಯದಲ್ಲಿ ಸ್ವಲ್ಪ ಆಸಕ್ತಿ ಇತ್ತು, ಮತ್ತು ಸ್ವಲ್ಪ ಕೆಲವು ಮಾತುಗಳನ್ನು ಕೇಳಲಿಕ್ಕೆ ಆಸಕ್ತಿ ಇತ್ತು. ಒಂದಿಷ್ಟು ಅನ್ಯಾಯ ಕಂಡಾಗ ಹೋರಾಟ ಮಾಡೋದನ್ನು ನೋಡೋಕ್ಕೆ ಕುತೂಹಲ ಇತ್ತು. ಆ ಕುತೂಹಲಗಳು ನಮ್ಮನ್ನು ಅಲ್ಲೋ ಇಲ್ಲೋ ಪ್ರೇರಿಸಿ ಇಂಥ ಸಾರ್ವಜನಿಕ ಜೀವನದಲ್ಲಿ ಒಂದಿಷ್ಟು ಕೆಲಸಗಳನ್ನು ಮಾಡಲಿಕ್ಕೆ ಪ್ರೇರೇಪಿಸಿದವು ಅಂತ ಅನಿಸ್ಬಿಡುತ್ತೆ ನನಗೆ. ಹೌದು, ಅದ್ರ ಹಿಂದೆ ಬಹುದೊಡ್ಡ ತಾತ್ಪರ್ಯ ಇದೆ ಅಂತಲ್ಲ. ಅನೇಕ ಸಾರಿ ನನ್ನೂರಿನ ಪಕ್ಕದಲ್ಲಿರುವಂಥ ಶಿವರಾಮ್ ಕಾರಂತರು, ನನ್ನ ಗ್ರಾಮದಲ್ಲಿ, ನನ್ನ ವಾರ್ಡ್ನಲ್ಲಿ, ನನ್ನ ಮನೆ ಕೂಗಳತೆಯಲ್ಲಿರೋರು, ಅವರು ವಾಸ್ತವ್ಯ ಸಾಲಿಗ್ರಾಮದಲ್ಲಿದ್ದಾಗ ಅಲ್ಲಿ ನನ್ನ ಮನೆಯಲ್ಲಿದ್ದರು. ಅವರ ಕೆಲವು ಚಟುವಟಿಕೆಗಳು, ಅವ್ರ ಮಾತುಗಳನ್ನು ಎಲ್ಲ ಕೇಳಲಿಕ್ಕೆ ನನಗೆ ತುಂಬ ಇಷ್ಟವಾದ ವಿಷಯ. ಹಾಗೆ ಅವರು ಎಲ್ಲೆಲ್ಲಿ ಹೋಗ್ತಾರೆ ಅಲ್ಲವ್ರ ಮಾತುಗಳನ್ನು ಕೇಳ್ತಾ ಇದ್ದೆ. ಕುಂದಾಪುರದ ASN ಹೆಬ್ಬಾರ್ ಜೊತೆಯಲ್ಲಿ ಒಂದಿಷ್ಟು ಗ್ರಾಹಕರ ಚಳುವಳಿ ಮಾಡುವಾಗ ನನಗೆ ಸಂಪರ್ಕ ಆಯಿತು. ಅವ್ರ ಮಾತಲ್ಲಿರುವಂಥ ಸ್ಫುಟವಾದ ವಿಚಾರಗಳು ನನಗೆ ಅದ್ಭುತ ಅಂತ ಅನಿಸ್ಬಿಡುತ್ತೆ. ಒಡ್ಡರ್ಸೆ ರಘುರಾಮ್ ಶೆಟ್ಟರ್ ಅನ್ನೋ ಒಬ್ಬ ಪತ್ರಕರ್ತರಿದ್ದರು. ಅವ್ರನ್ನ ಮುಂಗಾರು ಪತ್ರಿಕೆ ಅವರಲ್ಲಿ ಅವರು ಅದ್ಭುತವಾದಂಥ ಮಾತಿನ ಮೇಲೆ, ಶಬ್ದದ ಮೇಲೆ, ಧ್ವನಿಯ ಮೇಲೆ, ಒಟ್ಟು ವಿಚಾರದ ಮೇಲೆ ಹಿಡ್ತಾ ಇತ್ತು ಅವರಿಗೆ. ನಾನು ಅದು ಕೇಳೋನು, ನೀವು ಇಷ್ಟು ಚೆಂದಾಗಿ ಹೇಗೆ ಮಾತಾಡ್ತೀರಿ ಅಂಥೇಳಿ. ಅವ್ರು ಹೇಳ್ತಾಯಿದ್ರು, ನನಗೆ ಕನ್ನಡ ಸ್ಫುಟವಾದದ್ದು ನಾನು ಯಕ್ಷಗಾನ ನೋಡಿ. ಆ ಯಕ್ಷಗಾನದಲ್ಲಿ ಹೆಚ್ಚು ಕಡಿಮೆ ಕೆಲವು ವಿದ್ಯಾವಂತರು ಅಲ್ಲದೇ ಇರುವಂಥ ಕಲಾವಿದರು ಅದ್ಭುತವಾದ ಮಾತುಗಳನ್ನು ಬರೀ ಕನ್ನಡದಲ್ಲಿ ಮಾತಾಡ್ತಾಯಿದ್ರು. ಅವರ ಮಾತಿನ ಶೈಲಿ, ಧ್ವನಿ, ಅವರ ಶಬ್ದ ಭಂಡಾರಗಳು ಇವುಗಳೆಲ್ಲ ನನ್ನನ್ನು ಭಾಳ ಸೆಳೀತಾ ಇತ್ತು. ನಾನು ಯಕ್ಷಗಾನ ನೋಡ್ತಾ ಕನ್ನಡ ನನಗೆ ಭಾಳ ಸುಂದರವಾಗಿ ಬರಲಿಕ್ಕೆ ಪ್ರಾರಂಭ ಆಯಿತು ಅಂತಾರೆ. ಹಾಗೆ ಸಂಪರ್ಕದ ಆಧಾರದಲ್ಲಿ ಒಂದಿಷ್ಟು ಅನುಭವಗಳು, ಒಂದಿಷ್ಟು ವಿಚಾರಗಳು, ಒಂದಿಷ್ಟು ಆಸಕ್ತಿಗಳು ಮನಸ್ಸಿನಲ್ಲಿ ಪ್ರೇರಣೆ ಕೊಡುತ್ತೆ. ಅದು ನನಗೆ ಅಲ್ಲಿ ಸ್ವಲ್ಪ ಆಗಿರ್ಬೋದು ಅಂತ ನಾನು ಅಂದ್ಕೊಂಡಿದ್ದೇನೆ. ಹೌದು, ಸಾಕಷ್ಟು ಕಷ್ಟಗಳ ಮಧ್ಯೆ ಸರ್ ನಿಮಗೆ ಮುಂದಕ್ಕೆ ಓದಲಿಕ್ಕಾಗಿಲ್ಲ ಅಂತ ವಿಷಾದ ಇದೆಯಾ ಮನಸ್ಸಲ್ಲಿ ಇವತ್ತು ಅಂತ ಹೇಳಿ? 7ನೇ ಕ್ಲಾಸ್ ದಾಟಿದ್ನ ಅಲ್ಲ, ಆವಾಗ ವಿಷಾದ ಇತ್ತು, ಹೋಗಿಲ್ಲ ಅಂತೇಳಿ. ಈಗ ನನಗೇನು ಭಾರಿ ಸಮಸ್ಯೆ ಬರಲಿಲ್ಲ. ಹಾಗಾಗಿ ಹೋಗದಿದ್ದರಿಂದ ಗಂಡಾಂತರ ಆಗಿಲ್ಲ ಅಂತ ಅನಿಸುತ್ತೀಗ. ಹೌದು, ನಾನು ಮತ್ತೆ ಕಲಿಬೇಕಿತ್ತು, ನಾನು ಡಿಗ್ರಿ ಮಾಡಬೇಕಿತ್ತು, ನಾನು ಕಾನೂನು ಪದವೀಧರನ ಆಗಬೇಕಿತ್ತು, ಇದೆಲ್ಲ ಇರಬೇಕಲ್ಲ ಒಬ್ಬ ಮನುಷ್ಯನಿಗೆ. ಆವಾಗ ಸ್ವಲ್ಪ ಇತ್ತು ನನಗೆ, ಇಲ್ಲ ನಾನು ಸ್ವಲ್ಪ ಜಾಸ್ತಿ ಕಲಿಬೇಕಿತ್ತು, ಹಾಗಾಯಿತು ಹೀಗಾಯಿತು, ಅಲ್ಲೆಲ್ಲೋ ಮತ್ತೆಲ್ಲೋ ಕೆಲವು ಶಬ್ದಗಳು ನನಗೆ ಗೊತ್ತಾಗದಿರುವಾಗ ನನಗೆ ಕಲಿಬೇಕಿತ್ತು ಅನಿಸ್ತಾ ಇತ್ತು. ಆದರೆ ಈಗ ಸಾಮಾನ್ಯ ಯಾವ ಸಮಸ್ಯೆಗಳು ಹೆಚ್ಚು ನನಗೆ ಬರ್ತಾ ಇಲ್ಲ. ಅದಕ್ಕೋಸ್ಕರ ಕಲಿಬೇಕಿತ್ತು, ಕಲಿದೇ ಇದ್ರೆ ನನಗೆ ಗಂಡಾಂತರ ಆಗಿಲ್ಲ ಅಂತ ಅನಿಸುತ್ತೆ ಈಗ. ಹೌದು ಸರ್, ಕೋಟಾ ಶ್ರೀನಿವಾಸ ಪೂಜಾರಿ ಅವರಿಗೆ ಜಗತ್ತೇ ಒಂದು ಬಯಲು ವಿಶ್ವವಿದ್ಯಾನಿಲಯ ಆಯಿತು. ಆ ಮೂಲಕ ನೀವು ಕಲಿಲಿಕ್ಕೆ ಸ್ಟಾರ್ಟ್ ಮಾಡಿದಿರಿ. ಒಂದು ಓಪನ್ ಯೂನಿವರ್ಸಿಟಿ ಥರ ಕಲಿತಾ ಹೋದ್ರಿ ಸರ್. ಬದುಕನ್ನು ಕಲಿಲಿಕ್ಕೆ ಸ್ಟಾರ್ಟ್ ಮಾಡಿದಿರಿ. ಹೇಗೆ ಸಾಧ್ಯ ಆಯ್ತಿದ್ದು ಅಂತ ಹೇಳಿ? ಬದುಕು ನಮಗೆ ಅನೇಕ ದಾರಿಗಳನ್ನು ತೋರಿಸಿಕೊಡ್ತು. ಉದರ ಪೋಷಣೆಗೋಸ್ಕರ ಒಂದು ವೃತ್ತಿ ಬೇಕಾಗಿತ್ತು ನನಗೆ. ನಾನು ಫೋಟೋಗ್ರಫಿಯನ್ನು ಆಯ್ಕೆ ಮಾಡಿಕೊಂಡೆ. ಆ ಫೋಟೋಗ್ರಫಿಯ ಜೊತೆಯಲ್ಲಿ ಒಂದಿಷ್ಟು ನಾನು ಕಂಡಂಥ ಅನೇಕ ಫೋಟೋಗಳನ್ನು ತೆಗಿತಾ ಇದ್ದೆ. ಫೋಟೋವನ್ನು ಒಂದು ವಾಣಿಜ್ಯೀಕರಣವಾಗಿ ನಾನು ಬಳಸ್ಕೊಂಡ್ರೂ ಕೂಡ ನನಗೊಂದು ಒಂದಿಷ್ಟು ಹೊಸ ವಿಚಾರಗಳನ್ನು ಕೊಡ್ತು, ಕೆಲವು ಒಳನೋಟಗಳನ್ನು ಕೊಡ್ತದು. ಅದನ್ನು ಬರಿತಾ ಅದಕ್ಕೆ ಸಂಬಂಧಪಟ್ಟ ಲೇಖನಗಳನ್ನು ಬರೀಲಿಕ್ಕೆ ಪ್ರಾರಂಭ ಮಾಡಿದೆ. ಅಲ್ಲೆಲ್ಲೋ ಒಂದಿಷ್ಟು ಕೆಲವು ಕಡೆ ಅಲ್ಲಿಂದ ಪ್ರಕಟ ಆಯಿತು ನನಗೆ. ಹಾಗಾಗಿ ಈ ಬದುಕನ್ನು ಕಟ್ಟಿಕೊಳ್ಳಲಿಕ್ಕೆ ಛಾಯಾಗ್ರಹಣ ನನ್ನ ವೃತ್ತಿ ಆಯಿತು. ಆನಂತರ ಅದನ್ನೇ ಸ್ವಲ್ಪ ಹವ್ಯಾಸವೂ ಸೇರಿದಂತೆ ಒಂದಿಷ್ಟು ಕೆಲಸಗಳು ನನಗೆ ಜಾಸ್ತಿ ಮಾಡಲಿಕ್ಕೆ ಸಾಧ್ಯ ಆಯಿತು. ಸುತ್ತಲಿನ ಸಮಾಜದಲ್ಲಿ ಸಾರ್ವಜನಿಕ ಜೀವನಕ್ಕೆ ಇಳಿಲಿಕ್ಕೆ ಅದು ಕೂಡ ಒಂದಿಷ್ಟು ಪ್ರೇರಣೆ ಆಯಿತು. ನಾನು 93 ಇಸ್ವಿಯಲ್ಲಿ ಗ್ರಾಮ ಪಂಚಾಯತಿನ ಚುನಾವಣೆಗೆ ಸ್ಪರ್ಧೆ ಮಾಡಿದೆ, 93-94ರಲ್ಲಿ. ಆಗ ನನಗೆ ರಾಜಕಾರಣ ಅಂದರೆ ಏನಂತೂ ಗೊತ್ತಿರಲಿಲ್ಲ. ಯಾರೂ ನನ್ನ ಗಾಡ್ ಫಾದರ್ ಇರಲಿಲ್ಲ.
ನಾನು ಹೋಗಿ ಎಲ್ಲ ಊರವರೆಲ್ಲ ಒಡಿಸೇರಿ, ಇಲ್ಲ ಶ್ರೀನಿವಾಸ ಪೂಜಾರಿ ನೀನು ತುಂಬ ಕೆಲಸಗಳನ್ನು ಮಾಡ್ತೀನಿ, ನೀನು ನಾಮಪತ್ರ ಹಾಕಬೇಕು ಅಂತ ಹೇಳಿದರು. ನನಗೆ ನಾಮಪತ್ರವನ್ನು ಹೇಗೆ ಮರಿಬೇಕಂತಲೂ ಗೊತ್ತಿಲ್ಲ, ಮತ್ತು ಒಂದೊಂದು ಮತದಾರರ ಪಟ್ಟಿ ಬೇರೆ ಬೇರೆ ಇರ್ತದೆ ಅಂತೂ ಕೂಡ ನನಗೆ ಗೊತ್ತಿರಲಿಲ್ಲ. ಜನರೇ ಕರ್ಕೊಂಡು ಹೋಗಿ ನನ್ನಿಂದ ನಾಮಪತ್ರವನ್ನು ಹಾಕಿಸಿದರು. ಅವರೇ ಫಿಲ್ಡ್ ಮಾಡಿದ್ರಲ್ಲ ಎಲ್ಲರೂ, ನಾನು ₹1 ಖರ್ಚು ಮಾಡಿಲ್ಲ ಆ ಸಂದರ್ಭದಲ್ಲಿ. ಆಗ ನನಗೆ ಒಂದು ಗ್ರಾಮ ಪಂಚಾಯತ್ ಚುನಾವಣೆ ನಾನು ಗೆದ್ದಾಗ ಒಂದಿಷ್ಟು ಬೇರೆ ಬೇರೆ ರಾಜಕೀಯ ಪಕ್ಷಗಳ ಸಂಪರ್ಕ ಆಯಿತು ನನಗೆ. ನಾನು ಸ್ವಲ್ಪ ಆಸಕ್ತಿ ಇರುವುದಾಗ ಸ್ವಲ್ಪ ಹೋರಾಟ ಮಾಡ್ತಾ ಇರೋರು ಡಾಕ್ಟರ್ ವಿ ಎಸ್ ಆಚಾರ್ಯಲ್ಲಿ. ಡಾಕ್ಟರ್ ವಿ ಎಸ್ ಆಚಾರ್ಯರು ಅನ್ನೋರೆಲ್ಲ ಭಾಳ ಹಿರಿಯರೆಲ್ಲ ಇದ್ದರು ಆ ಪಾರ್ಟಿಯಲ್ಲಿ. ಅವ್ರ ಜೊತೆಲಿ ಓಡಾಟ ಮಾಡಿ ನನಗೆ ಅವರ ಸೆಳೆತ ನನಗೆ ಭಾಳ ಹೆಚ್ಚಾಯಿತು. ಹಾಗಾಗಿ ಎಲ್ಲ ಪಾರ್ಟಿಗಳಿಗಿಂತಲೂ ನಾನು BJPಯನ್ನು ಆಗ ಒಪ್ಕೊಂಡೆ. ನಾನು ಮೊದಲು ಯಾವುದೇ ರಾಜಕೀಯ ಪಕ್ಷದ ಕಾರ್ಯಕರ್ತ ಆಗಿರಲಿಲ್ಲ. ಗ್ರಾಮ ಪಂಚಾಯತ್ ಚುನಾವಣೆಯಲ್ಲಿ ನಾನು BJPಯನ್ನು ಒಪ್ಕೊಂಡೆ, ಅವ್ರ ಜೊತೆಲಿ ಓಡಾಟ ಮಾಡಿದೆ. ಡಾಕ್ಟರ್ ಆಚಾರ್ಯರು, ಸೋಮಶೇಖರ್ ಭಟ್ರಂಥವ್ರು ಹಿರಿಯರು, ಗುಜ್ಜಾಡಿ ಪ್ರಭಾಕರ್ ನಾಯ್ಕರಂಥವ್ರು, ಜೀವನ್ ಶೆಟ್ಟರಂಥವ್ರು, ಅನೇಕ ಜನ ಹಿರಿಯರು, ಎ.ಜಿ. ಕುಡಿಗಾರಂಥವ್ರು ನನ್ನ ಮೇಲೆ ಸ್ವಲ್ಪ ಪ್ರಭಾವವನ್ನು ಬೀರಿದರು. ಮತ್ತು ಅವರು ನನ್ನ ಭಾಳ ಪ್ರೀತಿಸಿದರು ಕೂಡ. ನನಗೆ ಸಾರ್ವಜನಿಕ ಜೀವನದ ಬದುಕನ್ನು ಕಟ್ಟಿಕೊಟ್ಟರು. ಹಾಗಾಗಿ ನನಗೆ ಬಾಲ್ಯದ ದಿನಗಳು ದಾಟಿ ಒಂದಷ್ಟು ನನ್ನ ವೃತ್ತಿ ಜೀವನ ಆರಂಭ ಮಾಡುವಾಗಲೇ ಈ ಹಿರಿಯರ ಸಂಪರ್ಕಗಳೆಲ್ಲ ಅದು ಸಾರ್ವಜನಿಕ ಜೀವನದಲ್ಲಿ ನನಗೊಂದು ತಡಪಾಯ ಆಯಿತು ಅಂತ ನನಗನ್ನಿಸ್ಬಿಡುತ್ತೆ. ಅನೇಕ ನನ್ನ ದೌರ್ಬಲ್ಯಗಳಿಗೂ ಕೂಡ ಮಾರ್ಗದರ್ಶನ ಕೊಟ್ಟರು. ಉದಾಹರಣೆಗೆ ನಾನು ಹೆಚ್ಚು ವಿದ್ಯಾವಂತ ಅಲ್ಲ, ಹೆಚ್ಚು ಬುದ್ಧಿವಂತ ಅಲ್ಲ, ಮತ್ತು ನಾನು ಹೆಚ್ಚು ನೋಡಲಿಕ್ಕೆ ಆಕರ್ಷಕ ವ್ಯಕ್ತಿತ್ವ ಇಲ್ಲದಿರೋನು. ಈ ಎಲ್ಲ ಮುಗ್ಧತೆಗಳ ನಡುವೆಯೂ ಕೂಡ ನನಗೆ ಒಂದೊಂದೇ ಮೆಟ್ಲನ್ನು ಕೊಟ್ಟಂಥ ಅನುಭವಗಳಾಗಿತ್ತು. ಹಾಗಾಗಿ ಇಷ್ಟು ಬೆಳೆದೆ ಅಂತ ಅನಿಸುತ್ತೆ ನನಗೆ. ಗೊತ್ತು. ವಿಶೇಷವಾಗಿ ಡಾಕ್ಟರ್ ವಿ ಎಸ್ ಆಚಾರ್ಯ ಪ್ರಭಾವ ಜಾಸ್ತಿ ಆಯಿತು ಅಂತ ಹೇಳಿ ಅವರನ್ನು ತುಂಬ ಕಲ್ತಿರಿ ನೀವು ಅವರಿಂದ. ಹೌದು, ಅವರಿಂದ ತುಂಬ ಕಲಿತೆ. ಒಂದು ರೀತಿ ನನ್ನ ಮಾನಸಿಕವಾಗಿ ನಾನೊಬ್ಬ ಸ್ವಲ್ಪ ಒರಟು ಮನುಷ್ಯನ ಮಾನಸಿಕತೆ ಇರೋನು. ನಾನು ಸ್ವಲ್ಪ ಗಟ್ಟಿಯಾಗಿ ಮಾತಾಡೋನು, ಸ್ವಲ್ಪ ಮೃದುವಾಗಿ ಅರ್ಥಪೂರ್ಣವಾಗಿ ಇನ್ನೊಬ್ಬರ ಮೇಲೆ ಪ್ರಭಾವ ಬೀರುವಂತೆ ಮಾತಾಡಬೇಕು ಅಂತ ನಂಗೆ ಗೊತ್ತಿರಲಿಲ್ಲ. ಡಾಕ್ಟರ್ ಆಚಾರ್ಯರ ಸಂಪರ್ಕದಿಂದಾಗಿ ನನಗೆ ಅವರ ಒಡನಾಟದ ಮೂಲಕ ಒಂದಿಷ್ಟು ತಾಳ್ಮೆ, ಒಂದಿಷ್ಟು ಸಹನೆ, ಒಂದಿಷ್ಟು ಮನಸ್ಸಿನ ಮೇಲೆ ನಿಯಂತ್ರಣ, ಸಜ್ಜನರ ಸಹವಾಸ ಒಂದಿಷ್ಟು ವ್ಯಕ್ತಿಯನ್ನು ಬದಲು ಮಾಡುತ್ತೆ ಅನ್ನೋದಕ್ಕೆ ನನಗೊಂದು ಸಣ್ಣ ನೆನಪು ಬರುತ್ತೆ. ಡಾಕ್ಟರ್ ಆಚಾರ್ಯ ಪ್ರಭಾವದಿಂದಾಗಿ ನಾನೊಂದಿಷ್ಟು ಸರಳತೆಯನ್ನು ಮತ್ತು ನಾಜೂಕ್ತನವನ್ನು ಕಲಿತೆ ಅಂತ ಅನಿಸುತ್ತೆ ನನಗೆ. ಇಲ್ಲದಿದ್ದರೆ ಮತ್ತು ಹೊರಟು ಮನುಷ್ಯ ನಾನು. ಹೌದು, ಇಡೀ ಕರ್ನಾಟಕದ ಗಮನ ಸೆಳೆದಿರ್ತಕ್ಕಂತಹ ಮೂರ್ತಿದಾರರ ಹೋರಾಟ, ಆದರೆ ಎದುರು ನಿಂತಿರ್ತಕ್ಕಂಥವ್ರು ಕೋಟ ಶ್ರೀನಿವಾಸ ಪೂಜಾರಿ ಅವರು ಸರ್ಕಾರವನ್ನು ಎದುರು ಹಾಕ್ಕೊಂಡು ಹೋರಾಟ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದಿರಿ. ಆ ಹೋರಾಟ ಗೆದ್ದೀತು. ಇದು ಬಹಳ ರೋಚಕವಾಗಿರ್ತಕ್ಕಂಥ ಕಥೆ ಸರ್, ನೆನಪು ಮಾಡ್ಕೊಳ್ಳಿ. 1990 ಅಂತ ಸಾಧಾರಣ 90-91ರಲ್ಲಿ ವೀರೇಂದ್ರ ಪಾಟೀಲರ ಸರ್ಕಾರ ಬಂತು. ವೀರೇಂದ್ರ ಪಾಟೀಲರ ಸರ್ಕಾರ ಏನು ಮಾಡ್ತಂದು ಸೇಂದಿಯನ್ನು ರಾಜ್ಯದಾದ್ಯಂತ ನಿಷೇಧ ಮಾಡಿತು. ಆ ಸೇಂದಿಯನ್ನು ರಾಜ್ಯದಾದ್ಯಂತ ನಿಷೇಧ ಮಾಡಿದ್ದು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಬಹಳ ಪ್ರಬಲವಾದಂಥ ವಿರೋಧವನ್ನು ವ್ಯಕ್ತಪಡಿಸಿತು. ಆವಾಗ ಇಲ್ಲಿರುವಂಥ ಎಲ್ಲ ಶಾಸಕರು, MP ಗಳು ಎಲ್ಲರೂ ಕೂಡ ಒಂದೇ ರಾಜಕೀಯ ಪಕ್ಷಕ್ಕೆ ಸೇರಿದವರು, ವೀರೇಂದ್ರ ಪಾಟೀಲರ ಪಕ್ಷಕ್ಕೆ ಸೇರಿದವರು, ಕಾಂಗ್ರೆಸ್ ಪಕ್ಷಕ್ಕೆ ಸೇರಿದವರು. ಹಾಗಾಗಿ ಅದನ್ನು ವಿರೋಧಿಸುವುದು ಹೇಗೆ ಅನ್ನೋದು ಚರ್ಚೆ. ಉದಾಹರಣೆಗೆ ಜನಾರ್ದನ್ ಪೂಜಾರಿ ಅವ್ರ ಹತ್ರ ಹೋದಾಗ ಅವರು ಕೂಡ ನಾನು ನಿಮಗೆ ಸಹಾಯ ಮಾಡ್ತೇನೆ ಅಂತ ಹೇಳಿದರು. ಪಾಪ ಅವ್ರದ್ದೇ ರೂಲಿಂಗ್ ಪಾರ್ಟಿ. ವೀರೇಂದ್ರ ಪಾಟೀಲ್ ಯಾರ ಮಾತನ್ನು ಕೇಳ್ತಾ ಇಲ್ಲ. ವೀರೇಂದ್ರ ಪಾಟೀಲರು ಯಾಕೆ ಮಾಡಿದರು ಹಾಗೆ ಅಂತ ಹೇಳಿದರೆ, ಬೇರೆ ಜಿಲ್ಲೆಗಳಲ್ಲಾಗುವಂಥ ಕಲಬೆರಕೆ, ವಿಷಯುಕ್ತ ದ್ರಾವಣವನ್ನು ಕಲಬೆರಕೆ ಮಾಡಿ ನೊರೆ ಬರೆಸಿ ಅದನ್ನು ಕುಡಿಯುವಂಥ ಪರಿಸ್ಥಿತಿಗಳು. ಹಾಗಾಗಿ ಅವರು ದಕ್ಷಿಣ ಕನ್ನಡ ಜಿಲ್ಲೆ ಅವರಿಗೆ ಅರಿವಿರಲಿಲ್ಲ. ಇಲ್ಲಿರುವಂಥ ಎಲ್ಲ ಶಾಸಕರು, ಎಲ್ಲ ಪಾರ್ಟಿಯವರು, ಅಲ್ಲಿಯ ಮಂತ್ರಿಗಳು ಎಲ್ಲರೂ ಕೂಡ ಮನವಿ ಕೊಟ್ಟರು ಕೂಡ ಅವರು ಭಾಳ ಕಠೋರ ನಿರ್ಧಾರ ತಗೊಳ್ಳೋದು ಶಕ್ತಿ ಇರೋರು ವೀರೇಂದ್ರ ಪಾಟೀಲರು. ಸ್ವತಃ ಜನಾರ್ದನ ಪೂಜಾರಿ ಅವ್ರ ಮಾತು, ಭಾಸ್ಕರ್ ಬಣ್ಣಿಸ್ರ ಮಾತನ್ನು ಕೂಡ ಅವ್ರು ಕೇಳಿಲ್ಲ, ಅಷ್ಟು ಗಟ್ಟಿಯಾಗಿ ನಿಂತುಕೊಟ್ರು. ಆಗ ಇಲ್ಲಿ ಜನಾಭಿಪ್ರಾಯಗಳು, ಹೋರಾಟಗಳು ಪ್ರಾರಂಭ ಆಯಿತು. ಬೇಕು, ನ್ಯಾಯ ಬೇಕು, ಅಲ್ಲಿ ಮೂರ್ತಿದಾರಿಗೂ ಇಲ್ಲಿಯ ಶೇಂದಿ ತೆಗೆಯುವವರಿಗೆ ವ್ಯತ್ಯಾಸ ಇದೆ, ನಮ್ಮ ಶೇಂದಿಯಲ್ಲಿ ಕಲಬೆರಕೆ ಇಲ್ಲ ಅನ್ನುವಂಥ ವಿಚಾರವನ್ನು ಮುಂದೊಡ್ಡಿ ಹೋರಾಟಗಳನ್ನು ಮಾಡಿದರು. ಆವಾಗ ಯಾರು ಹೋರಾಟ ಮಾಡಬೇಕು ಕೇಳಿದರೆ, ಜನರನ್ನು ಸೂಜಿಗಲ್ಲಿನಂತೆ ಆಕರ್ಷಿಸುವಂಥ ಎಲ್ಲ ತಂಡಗಳೇ ಒಂದು ಕಡೆ ಇವೆ ರೂಲಿಂಗ್ ಪಾರ್ಟಿಯಲ್ಲಿ. ಆವಾಗ ನಾಯಕತ್ವ ಇಲ್ಲದೆ ಇರುವಂಥ ಪರಿಸ್ಥಿತಿ. ಅಲ್ಲೋ ಇಲ್ಲೋ ಮತ್ತೆಲ್ಲೋ ಒಂದು ಕಡೆ ಮಾಣಿಗೋಪಾಲ್ ಅನ್ನೋರು ಕುಂದಾಪುರದಲ್ಲಿ, ಇಲ್ಲಿ ಸಭಾಪತಿಯವರು, ಈ ಕಡಪಾಡಿ ಶಂಕರ್ ಪೂಜಾರಿಯವರು, ಇಂಥ ಆ ರಾಜಕೀಯ ಪಕ್ಷ, ಆಡಳಿತ ಪಕ್ಷ ಅಲ್ಲದಿರುವಂಥ ಕೆಲವರು ಮಾತ್ರ ಹೆಚ್ಚು ಕಡೆ ಮುಂಚೂಣಿಯಲ್ಲಿದ್ದರು. ಅಂಥ ಸಂದರ್ಭದಲ್ಲಿ ನನ್ನೂರಲ್ಲಿ ನಾನು ಸ್ವಲ್ಪ ಅದರ ಬಗ್ಗೆ ಸ್ವಲ್ಪ ಓಡಾಟ ಮಾಡಲಿಕ್ಕೆ ಪ್ರಾರಂಭ ಮಾಡಿದೆ. ಆವಾಗ ತುಂಬ ಜನ ನಕ್ಕಿದ್ರು, ಇದೆಲ್ಲ ಸರ್ಕಾರ ವಿರುದ್ಧ ಮಾಡಿದರೆ ಆಗುತ್ತಾ ಅಂತೇಳಿ. ನಾವೆಲ್ಲ ಪ್ರತಿಭಟನೆ ಮಾಡಿದಾಗ ಯಾವುದೋ ಒಂದು ರೀತಿಯ ಟೀಕೆ ಟಿಪ್ಪಣಿಗಳು ಎಲ್ಲವೂ ಬಂದಿತ್ತು. ಆದರೆ ಅದನ್ನೆಲ್ಲವನ್ನು ಎದುರಿಸಿ ನಾವು ಆ ಹೋರಾಟವನ್ನು ಜನಾಭಿಪ್ರಾಯದ ಮೂಲಕ ನಾವು ಭಾಳ ಗಟ್ಟಿ ಮಾಡಿದೆವು. ಲಂಕೇಶ್ ಪತ್ರಿಕೆಯಲ್ಲಿ ಆಗ ಒಂದು ವರದಿ ಬರೆದಿದ್ರು, ಇಲ್ಲಿಗೆ ಬಂದು ದಕ್ಷಿಣ ಕನ್ನಡ ಜಿಲ್ಲೆ ನೋಡಿ, ಈ ಕರಾವಳಿ ಜಿಲ್ಲೆಯಲ್ಲಿ ಹೆಬ್ಬೆಟ್ಟಿನ ಮುರ್ತೇದಾರರು, ಶೇಂದಿ ತೆಗೆದವರು ಮಾಡಿರುವ ಚಳುವಳಿ ಅತ್ಯಂತ ಕುತೂಹಲ ಅನಿಸುತ್ತೆ. ಭಾಷೆಯ ಪ್ರಶ್ನೆ ಬಂದು ಗೋಕಾಕ್ ಚಳುವ ಸಂದರ್ಭದಲ್ಲಿ ಇಡೀ ರಾಜ್ಯ ಹತ್ತಿ ಉದ್ದಿದ್ರೆ ಈ ಕರಾವಳಿ ಜಿಲ್ಲೆ ಅನ್ನುವಂಥ ನಾಗರಿಕ ಸಮಾಜ ಹೊದ್ದು ಮಲಗಿತ್ತು. ರೈತ ಚಳುವಳಿಯಲ್ಲಿ ಇಡೀ ರೈತರೇ ಬೀದಿಗಿಳಿದು ಹೋರಾಟ ಮಾಡಿ ಕರ್ನಾಟಕಕ್ಕೆ ಹೊತ್ತಿ ಉರಿಯುತ್ತಾ ಇದ್ದರೆ, ಈ ದಕ್ಷಿಣ ಕನ್ನಡ ಜಿಲ್ಲೆ
ಗಾಢ ನಿದ್ರೆಯಲ್ಲಿತ್ತು. ಎಂದಿಗೂ ಕೂಡ ಜನಪರ ಚಳವಳಿಗೆ ಹೇಳಿಸಿದಂಥ ಜಿಲ್ಲೆ ಇದಲ್ಲ, ವ್ಯಾಪಾರಕ್ಕೂ ಮತ್ತು ವಿದ್ಯೆಗೂ ನಂಟು ಹಾಕಿದಂಥ ಜಿಲ್ಲೆ ಇದು. ಹಾಗಾಗಿ ಈ ಜಿಲ್ಲೆ ಚಳವಳಿಗೆ ಹೇಳಿಸಿದ ಜಿಲ್ಲೆಯೇ ಅಲ್ಲ ಅಂತ ನಾವು ತಿಳಿದಿದ್ದೆವು. ಆದರೆ ಹೆಬ್ಬೆಟ್ಟಿನ ಮುರ್ತೇದಾರರ ಮಾಡಿದಂಥ ಚಳವಳಿ, ಆ ಮೂಲಕ ಇಡೀ ಸರ್ಕಾರವನ್ನು ಅವರು ಬಗ್ಗಿಸಿದ ರೀತಿ, ಇದನ್ನು ಕಂಡಾಗ ಅನಿಸುತ್ತೆ ಈ ಧ್ವನಿಯಿಲ್ಲದೇ ಇರುವಂಥ ಜನ ಒಂದಾಗಿ ಹೋರಾಟ ಕೊಟ್ಟರೆ ಇಡೀ ಜಿಲ್ಲೆಗಿರುವ ಅಗೌರವವನ್ನು ತೊಡೆದು ಹಾಕಬಲ್ಲರು ಅನ್ನೋದಕ್ಕೆ ಈ ಮುರ್ತೇದಾರ ಚಳವಳಿ ಒಂದು ಸಾಕ್ಷಿ ಅಂಥೇಳಿ ಲಂಕೇಶ್ ತನ್ನ ಸಂಪಾದಕೀಯದಲ್ಲಿ ಬರೀತಾರೆ. ಹಾಗಾಗಿ ಅದೊಂದು ಭಾಳ ಪ್ರಬಲವಾದಂಥ ಚಳವಳಿ ಅನಿಸುತ್ತೆ. ಸಾಕಷ್ಟು ಮಾತನಾಡಲಿಕ್ಕೆ ಬಾಕಿ ಇದೆ ಸ್ನೇಹಿತರೆ. ಒಬ್ಬ ಪ್ರಾಥಮಿಕ ಶಾಲಾ ಹಂತವನ್ನು ಕೂಡ ದಾಟಲಿಕ್ಕೆ ಅಸಮರ್ಥರಾಗಿರ್ತಕ್ಕಂತಹ, ಅಂದರೆ ತಮ್ಮ ಕಷ್ಟಗಳ ಬದುಕನ್ನು ಕಟ್ಟಿರ್ತಕ್ಕಂಥ ವ್ಯಕ್ತಿ ಸಾಹಿತಿಯಾಗಿ ಅರಳಿರ್ತಕ್ಕಂಥದ್ದು, ಲೇಖನ ಬರಲಿಕ್ಕೆ ಸ್ಟಾರ್ಟ್ ಮಾಡಿರ್ತಕ್ಕಂಥದ್ದು, ರಾಜ್ಯ ಮಟ್ಟದ ಸಂಪನ್ಮೂಲ ವ್ಯಕ್ತಿಯಾಗಿರ್ತಕ್ಕಂಥದ್ದು, ವಿಧಾನ ಪರಿಷತ್ತಲ್ಲಿ ಗಟ್ಟಿ ಧ್ವನಿಯಲ್ಲಿ ಮಾತಾಡೋ ಶಕ್ತಿಯನ್ನು ಸಂಪಾದನೆ ಮಾಡ್ಕೊಂಡಿರ್ತಕ್ಕಂಥದ್ದು, ಇವತ್ತು ಕೂಡ ಭ್ರಷ್ಟಾಚಾರ ಮುಕ್ತವಾಗಿ ಬದುಕ್ತಾ ಇರತಕ್ಕಂಥದ್ದು, ಅತ್ಯಂತ ಸರಳವಾಗಿ ಇವತ್ತು ಉಡುಪಿ ಜಿಲ್ಲೆಯಾದ್ಯಂತ ಪಸರಿಸಿರ್ತಕ್ಕಂಥ ಒಂದು ಅದ್ಭುತವಾದ ವ್ಯಕ್ತಿತ್ವವನ್ನು ತಮ್ಮ ಪರಿಚಯ ಮಾಡ್ತಾರೆ ಸ್ನೇಹಿತರೆ. ಕೋಟಾ ಶ್ರೀನಿವಾಸ ಪೂಜಾರಿ ಮಾತಾಡ್ತಾ ಇದ್ದಾರೆ. ಒಂದು ವಿರಾಮ ಬೇಕು ಅಂತ ನಂಗೆ ಅನಿಸ್ತಾ ಇದೆ. ಸ್ನೇಹಿತರೆ, ಸ್ಕೈಸ್ ದ ಲಿಮಿಟ್ ಕಾರ್ಯಕ್ರಮದ 6ನೇ ಸಂಚಿಕೆಯ 2ನೇ ಪಾರ್ಟನ್ನು ಪ್ರವೇಶ ಮಾಡ್ತಾ ಇದ್ದೇವೆ. ಕೋಟಾ ಶ್ರೀನಿವಾಸ ಪೂಜಾರಿ ನಮ್ಮ ಜೊತೆಗಿದ್ದಾರೆ, ಭಾಳ ಪ್ರೀತಿಯಿಂದ ಮಾತಾಡ್ತಾ ಇದ್ದಾರೆ. ಅತ್ಯಂತ ವಿಶೇಷವಾಗಿರ್ತಕ್ಕಂಥ ಪ್ರಭಾವ ಅವರದು, ಅವರ ಮಾತು ಕೂಡ ಅಷ್ಟೇ ಪ್ರಭಾವಯುತವಾಗಿರ್ತಕ್ಕಂಥದ್ದು. ಅವರ ಜೊತೆ ನಾವು ಮತ್ತೆ ಮಾತನ್ನು ಮುಂದುವರಿಸ್ತಾ ಇದ್ದೇವೆ. ಸರ್, ನಿಮ್ಮ ಬದುಕಲ್ಲಿ ರೋಚಕವಾದ ಟರ್ನಿಂಗ್ ಪಾಯಿಂಟ್ ಕೊಡ್ತಕ್ಕಂಥ ಚಳುವಳಿ ಅದು. ಮೂರ್ತಿದಾರರ ಚಳುವಳಿಗೆ ನೀವು ಗೆದ್ದಾಯಿತು, ಜಿಲ್ಲಾ ಪಂಚಾಯತಿ ಪ್ರಮೋಷನ್ ಆಯಿತು ನಿಮಗೆ. ಸೊ ಅಲ್ಲಿಂದ ಒಂದೊಂದೇ ಮೆಟ್ಲು ಏರ್ತಾ ವಿಧಾನ ಪರಿಷತ್ ತನಕ ಬಂದ್ರಿ, ಮಂತ್ರಿ ಆದ್ರಿ, ಸಾಕಷ್ಟು ಒಳ್ಳೆಯ ಕೆಲಸವನ್ನು ಮಾಡಲಿಕ್ಕೆ ನಿಮ್ಗೆ ಸಾಧ್ಯ ಆಯಿತು. ಸರ್, ಆ ಹೋರಾಟದ ಮುಂದಿನ ಬದುಕು ಹೇಗಿತ್ತು ನಿಮ್ಮದು ಅಂತ ಹೇಳಿ? ಅಲ್ಲ, ನಾನು ಹೇಳಿದೆ ಗ್ರಾಮ ಪಂಚಾಯತಿನ ಸದಸ್ಯ ಆದ 93-94ರಲ್ಲಿ ಅಂತೇಳಿ. ಆವಾಗ 1.5 ವರ್ಷ ಆಗುವಾಗ ತಾಲೂಕ್ ಪಂಚಾಯತಿನ ಚುನಾವಣೆ ಬಂತು. ಆ ತಾಲೂಕ್ ಪಂಚಾಯತ್ ಚುನಾವಣೆ ಬಂದಾಗ ನನ್ನೂರಲ್ಲಿ ನನ್ನ ಪಾರ್ಟಿಯಲ್ಲಿ ಯಾರೂ ನಿಲ್ಲಕ್ಕೆ ಗೆಲ್ಲೋದು ಕಷ್ಟ. ನಮ್ಮ ಪಾರ್ಟಿ ತುಂಬ ಕಷ್ಟದಲ್ಲಿರುವಂಥ ಕಾಲ ಅದು. ಇಡೀ ಉಡುಪಿ ತಾಲೂಕಲ್ಲಿ 43 ಜನರಲ್ಲಿ ಕೇವಲ 4 ಜನ ಸಹಸ್ರ ಆಯ್ಕೆ ಆಗಿದ್ದಂಥ ದಿನ. ಆವಾಗ ನನ್ನೂರಲ್ಲಿ ಯಾರೂ ಇಲ್ಲ ಅಂತ ಹೇಳಿದಾಗ ನಮ್ಮ ಹಿರಿಯರೆಲ್ಲ ಬಂದು ನೀನೇ ನಿಲ್ಲಬೇಕು ಅಂತ ಹೇಳಿದರು. ಗ್ರಾಮ ಪಂಚಾಯತ್ ಚುನಾವಣೆಯಲ್ಲಿ ಗೆದ್ದವ ತಾಲೂಕ್ ಪಂಚಾಯತ್ ಚುನಾವಣೆಗೆ ನಿಂತೆ ನಾನು. ಅಲ್ಲಿ ನನಗೆ ಆಯ್ಕೆ ಆಗಲಿಕ್ಕೆ ಅವಕಾಶಗಳಾಯಿತು. ಆಗ ಮೊದಲಿನ ಗ್ರಾಮ ಪಂಚಾಯತ್ ಸದಸ್ಯತ್ವಕ್ಕೆ ರಾಜೀನಾಮೆ ಕೊಟ್ಟೆ. 5 ವರ್ಷಗಳ ಕಾಲ ತಾಲೂಕ್ ಪಂಚಾಯತ್ ಸದಸ್ಯನಾಗಿ ನಾನು ಕೆಲಸಗಳನ್ನು ಮಾಡಬೇಕಾಗಿತ್ತು. ಅದೇ ಸಂದರ್ಭದಲ್ಲಿ 99ರಲ್ಲಿ ವಿಧಾನಸಭಾ ಚುನಾವಣೆ ಬಂತು, ವಿಧಾನಸಭೆಗೆ. ಆವಾಗ ಅಲ್ಲಿ ಅಭ್ಯರ್ಥಿ ಯಾರು ಕೇಳಿದರೆ 5 ವರ್ಷಗಳ ಕಾಲ ಅವಿಭಜಿತ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಉಸ್ತುವಾರಿ ಮಂತ್ರಿಯಾಗಿರುವಂಥ ಜಯಪ್ರಕಾಶ್ ಹೆಗಡೆ ಅವರು. ನಾವು ರಾಜಕಾರಣಕ್ಕೆ ಏನೇ ಮಾತಾಡಿದರೂ ಕೂಡ ಜಯಪ್ರಕಾಶ್ ಹೆಗಡೆರಂಥ ಪ್ರಭಾವಿ ಆ ದಿನಗಳಲ್ಲಿ ಯಾರೂ ಇರಲಿಲ್ಲ ನಮ್ಮ ಜಿಲ್ಲೆಯಲ್ಲಿ. ಅಂಥ ಒಂದು ಪ್ರಭಾವಿ, ಒಳ್ಳೆಯ ಆಡಳಿತ ಕೊಟ್ಟವರು ಮತ್ತು ಕಾನೂನು ಪದವೀಧರರಾಗಿದ್ದವರು. ಮೇಲಾಗಿ ಉಸ್ತುವಾರಿ ದಕ್ಷಿಣ ಕನ್ನಡ ಮತ್ತು ಉಡುಪಿ ಜಿಲ್ಲೆ ಉಸ್ತುವಾರಿ ಮಂತ್ರಿ ಆಗಿದ್ದವರು ಬ್ರಹ್ಮಾವರದಲ್ಲಿ ಚುನಾವಣೆ ನಿಂತರು. ಆ ಮೊದಲು ಚುನಾವಣೆಗೆ ಜೀವನ್ ಶೆಟ್ಟಿ ನಿಂತಿದ್ರು ಅವರು ಇದ್ರೆ. ಆವಾಗ ನಮಗೆ ತುಂಬ ಕಡಿಮೆ ಓಟ್ಗಳು ಸಿಕ್ಕಿತ್ತು. ಈಗ ಯಾರು ನಿಲ್ಲಿಸಬೇಕು ಅನ್ನೋ ಚರ್ಚೆ ಬಂದಾಗ ನಮ್ಮ AG ಕೊಡ್ಗೆಯವರು, ಜಯರಾಮ್ ಶೆಟ್ಟರು MP ಆಗಿದ್ದವರು ಮತ್ತು ಜೀವನ್ ದಾಸ್ ಶೆಟ್ಟರು ಮತ್ತು ಡಾಕ್ಟರ್ ಆಚಾರ್ಯರು ಒಂದು ಯೋಚನೆ ಮಾಡಿ ಈ ಸರ್ತಿ ಯಾರು ಬೇಡ, ಕೋಟಾ ಶ್ರೀನಿವಾಸ ಪೂಜಾರಿಯನ್ನು ನಿಲ್ಲಿಸೋಣ ಅಂತ ಹೇಳಿದರು. ನನಗೆ ಫೋನ್ ಮಾಡಿ ಕೊಡ್ಗೆಯವರು ಕರೆದರು. ನೋಡು, ನೀನು ಇಲ್ಲಿ ತಾಲೂಕು ಪಂಚಾಯತ್ ಸದಸ್ಯನಾಗಿ ಮಾಡಿದಂಥ ಹೋರಾಟಗಳನ್ನೆಲ್ಲ ಗಮನದಲ್ಲಿಟ್ಕೊಂಡು ನಿನ್ನನ್ನು ಅಭ್ಯರ್ಥಿ ಅಂತ ನಾವು ಮಾಡಬೇಕು ಅಂತ ಯೋಚನೆ ಮಾಡಿದ್ದೇವೆ. ಕೂಡಲೇ ಎಲ್ಲಿದ್ದರೂ ಬರಬೇಕು ಅಂತೇಳಿ ನಾನು ಕೊಡ್ಗೆಯವ್ರಿಗೆ ಕಾಲಿಗೆ ನಮಸ್ಕಾರ ಮಾಡಿ ಹೇಳಿದೆ. ಕೊಡ್ಗೆಯವ್ರಿಗೆ ನಿಲ್ತಾ ಇರೋದು ಜಯಪ್ರಕಾಶ್ ಹೆಗಡೆ ಅವರಿದ್ರೆ, ಈಗ ಬೇರೆ ಯಾರಿದ್ರಾರು ಆ ಪ್ರಶ್ನೆಗಳು ಬೇರೆ. ಜಯಪ್ರಕಾಶ್ ಹೆಗಡೆ ಅವರದ ನಿಲ್ಲುವಂಥ ಪರಿಸ್ಥಿತಿಗಳೇ ಇಲ್ಲ ಅಂತ ಅನಿಸ್ಬಿಡುತ್ತೆ ನನಗಿಲ್ಲಿ. ಮತ್ತೊಂದು ನನ್ನಲ್ಲಿರುವಂಥ ಶಕ್ತಿ, ನನಗಿರೋ ವಿದ್ಯಾರ್ಥಿ, ನನ್ನಲ್ಲಿರುವಂಥ ಆಕರ್ಷಣೆ ಇಲ್ಲದಿರುವಂಥ ವ್ಯಕ್ತಿತ್ವ, ಇದೆಲ್ಲವೂ ಕೂಡ ಇದು ಚುನಾವಣೆಗೆ ನಿಲ್ಲೋದು ಕಷ್ಟ. ಅದೆಲ್ಲ ಆಗೋದಿಲ್ಲ, ತಕ್ಷಣ ನೀನು ನಿಲ್ಲು ಚುನಾವಣೆ, ಯಾರ ಹತ್ರ ಮಾತಾಡ್ತಿದ್ದಿ ಕೇಳಿ ಜೋರು ಮಾಡಿದರು. ನಾನು ನೇರವಾಗಿ ಆಚಾರ್ಯ ಹತ್ರ ಬಂದೆ. VS ಆಚಾರ್ಯ ಹೇಳಿದರು, ಇಲ್ಲ ನಾನು ಮತ್ತು ಕೊಡ್ಗೆಯವರೇ ಮಾತಾಡಿದ್ದಿದ್ರ ಬಗ್ಗೆ ಅಂತ ಹೇಳಿದರು. ತಕ್ಷಣ ನನಗೆ ಜಯರಾಮ್ ಶೆಟ್ಟರು ಆಗ MP ಆಗಿದ್ದವರು ಅವರು ಹೇಳಿದರು, ಇಲ್ಲ ಶ್ರೀನಿವಾಸ ಪೂಜಾರಿ, ನಾವೆಲ್ಲ ತುಂಬ ಯೋಚನೆ ಮಾಡಿರುವಂಥದ್ದು, ಅದರಲ್ಲೇನು ಗೊಂದಲಗಳಿಲ್ಲ, ನೀನು ಅಭ್ಯರ್ಥಿ ಆಗಬೇಕು ಅಂತ ಹೇಳಿದರು. ನಾನು ನಾಮಪತ್ರ ಹಾಕುವಂಥದ್ದು ಬಾರಿ ಎಲ್ಲ ನಗಾಡ್ತಿದ್ದು ನಾನು ನೋಡಿ. ನಾನು ಬ್ರಹ್ಮವ್ರ ಪೇಟೆಯಲ್ಲಿ ಹೋಗ್ತಾಯಿದ್ರೆ ನೋಡಿ MLA ಕ್ಯಾಂಡಿಡೇಟ್ ಹೋಗ್ತಾರೆ ಅಂತ ಬೀಡಂಗಡಿಯಲ್ಲಿ ಕೂತ್ಕೊಂಡವ್ರು ಹೇಳ್ತಾಯಿದ್ರು. ಆ ದಿನಗಳಿತ್ತು. ನನಗದನ್ನು ಅಲ್ಲ, ಅದು ಅವ್ರು ಹೇಳಿದ ತಪ್ಪು ಅನಿಸದೇ ಇರುವಂಥ ಇದರಲ್ಲಿ ನಾನಿದ್ದೆ. ಒಬ್ಬ ಸಾಮಾನ್ಯ ಮನುಷ್ಯಾಗಿ ನಾನು BJPಯಿಂದ ಚುನಾವಣೆಗೆ ಸ್ಪರ್ಧೆ ಮಾಡಬೇಕಾಯಿತು. ಆಗ ಸುಷ್ಮಾ ಸ್ವರಾಜು ಕುಂದಾಪುರದಲ್ಲಿ ಬಂದಿದ್ದರು. ಸುಮಾರು ಒಂದು 10,000 ಜನ ಸೇರಿದಂಥ ಸಭೆ. ನನ್ನ ಹತ್ರ ಮಾತಾಡಲಿಕ್ಕೆ ಹೇಳಿದರು ಕೊಡ್ಗೆಯವರು. ನಾನೊಂದು 10 ನಿಮಿಷ ಮಾತಾಡಿದೆ. ಹೀಗೆ ಚುನಾವಣೆಯಲ್ಲಿ ಏನು ಕೇಳಿದರೆ ನಮ್ಮದು ಬಾಯೇ ಬಂಡವಾಳ ಅನ್ನುವಂಥ ರೀತಿ. ಯಾಕಂದರೆ ನಮ್ಮ ಹತ್ರ ಹಣ ಇರಲಿಲ್ಲ. ಎಷ್ಟೋ ಸಾರಿ ನನ್ನ ಜೀಪ್, ಒಂದು ಜಯರಾಮ್ ಶೆಟ್ಟರ್ ಒಂದು ಜೀಪ್ ಕೊಟ್ಟಿದ್ದು ನನಗೆ, ಒಂದು ಕಮಾಂಡರ್ ಜೀಪ್ ಅಂತೇಳಿ. ಆ ಜೀಪನ್ನು ಅಲ್ಲಿವರೆಗೆ ನಾನು ನೋಡಿರಲಿಲ್ಲ. ಆ ಜೀಪ್ ಕೊಟ್ಟಿದ್ರು. ಆ ಜೀಪ್ ಎಲ್ಲೋ ಕಡೆ ಹೋಗಿ ನಿಂತು ಬಿಡ್ತಿತ್ತು ಡೀಸೆಲ್ ಇಲ್ಲದೆ.
ಕಡೆ ಕ್ಯಾನಲ್ಲಿ 5 ಲೀಟ್ರ್ ರಿಕ್ಷಾ ಮಾಡಿ 5-10 ಲೀಟ್ರ್ ಡೀಸೆಲ್ ತಂದು ಅದಕ್ಕೆ ಹಾಕಿ ಮತ್ತು ಅದು ನೀರೆಲ್ಲ ತೆಗಿಬೇಕಲ್ಲ. ಆಗ ನಂಗೆ ಅದರ ತಾಂತ್ರಿಕ ಜ್ಞಾನ ಏನು ಗೊತ್ತಿಲ್ಲ, ಡ್ರೈವಿಂಗಿಂದೆಲ್ಲ. ಅಂತೂ ಮಾಡಿ ಮುಂದೋಗಿ ನಾವು ಮೊದಲು ನಮ್ಮದೇ ಬಾಯಿದೆ ಭಾಷಣ ಬಿಟ್ಟರೆ ಬೇರೆ ಏನೂ ಮಾಡಲಿಕ್ಕೆ ಆಗದಿರುವಂಥ ಸ್ಥಿತಿಗಳಿತ್ತು. ನಮ್ಮ ಕಾರ್ಯಕರ್ತರು ಕೂಡ ತುಂಬ ಒದ್ದಾಟ ಮಾಡಿದ್ರಾಗ. ಅಂಥ ಸಂದರ್ಭದಲ್ಲಿ ನನಗೆ ಅಸೆಂಬ್ಲಿ ಚುನಾವಣೆಗೆ ನಾನು ನಿಂತೆ. ಆಶ್ಚರ್ಯ ಅಂದರೆ ನನಗಾಗ 24,000 ಓಟ್ ಬಂದಿತ್ತು. ತ್ರಿಕೋಣ ಸ್ಪರ್ಧೆಯಲ್ಲಿ 24,000 ಓಟ್ ಬರೋದು ನನಗೆ ತುಂಬ ಆಶ್ಚರ್ಯಕರವಂಥ ಒಂದು ವಿದ್ಯಮಾನ. ಹಾಗೆ ನನ್ನ ಅಸೆಂಬ್ಲಿ ಚುನಾವಣೆಯಲ್ಲಿ ನಾನು ಸೋತೆ. ನಂತರ ಜಿಲ್ಲಾ ಪಂಚಾಯತ್ ಚುನಾವಣೆ ಬಂತು. ಸುಮ್ಮನೆ ಕೂತ್ಕೊಂಡಿದ್ದೆ ನಾನು. ಜಿಲ್ಲಾ ಪಂಚಾಯತ್ ಚುನಾವಣೆ ಬಂದಾಗ ಮತ್ತೆ ಇವರೆಲ್ಲ ಪ್ರಮುಖರು ಬಂದರು. ಇಲ್ಲ, ಈ ಸತಿ ಕೋಟಕ್ಕೆ ನೀನೇ ನಿಲ್ಲಬೇಕು ಅಂತ ಹೇಳಿದರು. ಹಾಗೆ ಮತ್ತೆ ಕೋಟಾ ಜಿಲ್ಲಾ ಪಂಚಾಯತಿಗೆ ನಾನು ಚುನಾವಣೆ ನಿಂತೆ. ಆ ಚುನಾವಣೆ ನಿಂತಾಗ ನಾನು 13 ಸೀಟು ಕಾಂಗ್ರೆಸ್ ಇತ್ತು, 12 ಸೀಟು ನಮ್ಮದು BJP ಇತ್ತು. 1 ಸೀಟಿನ ಅಂತರ ಇತ್ತು ಅಧ್ಯಕ್ಷರಾಗಲಿಕ್ಕೆ ಜಿಲ್ಲಾ ಪಂಚಾಯತಿಗೆ. ನಾನು ವಿರೋಧ ಪಕ್ಷ ನಾಯಕ ಅಂತೇಳಿ ನಿಯುಕ್ತಿ ಮಾಡಿದರು. ಅಲ್ಲೊಂದಷ್ಟು ಭರಾಟೆಗಳನ್ನು ನನ್ನ ಕೈಲಾದದ್ದನ್ನು ನಾನು ಮಾಡಿದೆ. ಹಾಗೆ 2 ವರ್ಷ ಆಗ್ತಿರುವಾಗಲೇ 2.5 ವರ್ಷ ಆಗ್ತಿರುವಾಗಲೇ ರಾಜ್ಯದಲ್ಲಿ ಬ್ಲೆಸೆಡ್ ಡಿಸೋಜ ತೀರಿ ಹೋದರು ಎನ್ನುವ ಕಾರಣಕ್ಕೆ ರಾಜ್ಯದಲ್ಲಿ ವಿಧಾನ ಪರಿಷತ್ತಿನ ಉಪಚುನಾವಣೆ ಬಂತು. ಆವಾಗ 2 ಸೀಟ್ ಕಾಂಗ್ರೆಸ್ ಆಗಿತ್ತು. ಈ ಜಿಲ್ಲೆಯಲ್ಲಿ 2 ಸೀಟ್ ಬರಬೇಕಲ್ಲ, 2 ಸೀಟ್ ಕಾಂಗ್ರೆಸ್ನವರೇ ಆಗಿತ್ತು. ಒಂದು ಪ್ರತಾಪ್ ಶೆಟ್ಟರು, ಮತ್ತೊಂದು ಬ್ಲೆಸೆಡ್ ಡಿಸೋಜ ಇದ್ದರು. ಅದೇ ಮತದಾರರು, ಮತ್ತು ಹೊಸ ಚುನಾವಣೆ ಕೂಡ ಆಗಿಲ್ಲ. ಅವರಿಗೆ ಯಾರು ಓಟ್ ಆಗಿದ್ದು ಅದೇ ಮತದಾರರು. 2 ಸೀಟನ್ನು ಕಾಂಗ್ರೆಸ್ ಗೆದ್ದಿತ್ತು. ಇನ್ನು 1 ಸೀಟ್ ಗೆಲ್ಲೋದು ಅವರಿಗೆ ಅನಾಯಾಸ ಅಂತ ಹೇಳೋದು ನಮಗೆಲ್ಲರಿಗೂ ಗೊತ್ತಿರುವಂಥ ವಿಚಾರ. ಮತ್ತು ಆಚಾರ್ಯ ಹೇಳಿದರು, ಇಲ್ಲ ಈ ಸರ್ತಿ ನೀನೇ ನಿಲ್ಲಬೇಕು, ಬೇರೆ ಬೇರೆ ಕಾರಣಕ್ಕೆ 2 ಜಿಲ್ಲೆ ಬರುತ್ತೆ ಅಂತ ಹೇಳಿದರು. ನಾನಾಗ ಜಿಲ್ಲಾ BJP ಅಧ್ಯಕ್ಷ ಆಗಿದ್ದೆ. ಆಯಿತು, ನನಗೆ ಚುನಾವಣಾ ನಾಮಪತ್ರ ಹಾಕ್ಲಿಕ್ಕೆ ಹೇಳಿದರು. ನಾನು ಹಾಕಿದೆ. ಆಶ್ಚರ್ಯ ಅಂತ ಹೇಳಿದರೆ, ಮುಂಚಿನ ದಿವಸ ನಾನು ಹೀಗೆ ಕೂತ್ಕೊಂಡಿದ್ದೆ. ETVಯಲ್ಲಿ ಒಬ್ಬಳು ವರದಿ ಮಾಡ್ತಾಯಿದ್ಲು ನ್ಯೂಸನ್ನು. ಆಕೆ ಹೆಸರು ಪೂರ್ಣಿಮಾ ಪೂಜಾರಿ ಏನೋ ಇರಬೇಕು. ಅವಳು ಹೇಳಿದ್ಲು, ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ನಡೆಯುವಂಥ ಉಪಚುನಾವಣೆಯಲ್ಲಿ ಅಂಕಿಅಂಶಗಳ ಪ್ರಕಾರ ಕಾಂಗ್ರೆಸ್ ನಿರಾಯಾಸವಾಗಿ ಗೆಲ್ಲುತ್ತೆ ಅಂತ ಹೇಳಿದ್ಲು. ಕಾಂಗ್ರೆಸ್ ಅಂದರೆ ನನ್ನ ಎದುರಿನ ಮಂಡೋಡಿ ಅನ್ನೋರು. ನನಗೆ ಇಡೀ ಜೀವ ನೆಲಕ್ಕೆ ಬಿದ್ದು ಹೋದಾಗಾಯಿತು. ಅಯ್ಯೋ ದೇವರೇ, ನಿರಾಯಾಸವಾಗಿ ಗೆಲ್ಲೋದು ಕಷ್ಟ ಅಂತ ಹೇಳೋದಿಲ್ಲ, ಗೆಲ್ಲಬಹುದು ಅಂತಿಲ್ಲ, ಸ್ಪರ್ಧೆ ಕೂಡ ಇಲ್ಲ. ನಿರಾಯಾಸವಾಗಿ ಗೆಲ್ಲುತ್ತೆ ಅಂದಮೇಲೆ ನಾನು ಯಾಕೆ ಲೆಕ್ಕಕ್ಕೆ ಹೋಗಬೇಕು ಅಂತೇಳಿ ನಾನು ಮನೆಯಲ್ಲೇ ಕೂತ್ಕೊಂಡೆ. 10 ಗಂಟೆಗೆ ಫೋನ್ ಬಂತು ನನಗೆ ಎಣಿಕೆ ಕೇಂದ್ರದಿಂದ. ಇಲ್ಲ, ನೀವು ಮುಂದಿದ್ದೀರಿ ಅಂತೇಳಿ. ಇಲ್ಲಿಂದ ವಾಹನ ಮಾಡ್ಕೊಂಡು ನಾನು ಮಂಗಳೂರಿನ ಎಣಿಕೆ ಮಾಡುವಂಥ ಕಾಲೇಜಿಗೆ ಹೋದೆ. ಅಲ್ಲಿ ನೋಡುವಾಗ ಎಲ್ಲರೂ ಇಡೀ ಕರ್ನಾಟಕದ ರಾಜಕಾರಣವೇ ಒಂದು ರೀತಿ ಆಶ್ಚರ್ಯಗೊಳ್ಳುವಂತೆ ನನಗೆ 338 ಓಟಿನ ಗೆಲುವಾಗಿತ್ತು. ಇದು ನಾನು ಶಾಸಕನಾದ ಒಟ್ಟು ರೀತಿಗಳು. ಗ್ರಾಮ ಪಂಚಾಯತ್ ಶಾಸನಾದೆ, ತಾಲೂಕು ಪಂಚಾಯತ್ ಶಾಸನಾದೆ, ಜಿಲ್ಲಾ ಪಂಚಾಯತ್ ಶಾಸನಾದೆ, ಮತ್ತು ಮೇಲ್ಮನೆಯ ಶಾಸಕನಾದೆ. ನನಗೆ 2 ವರ್ಷಗಳ ಅವಧಿ ಬಂತು. 2 ವರ್ಷದ ಅವಧಿ ಬಂದು 2010ಕ್ಕೆ ಪುನಃ ಚುನಾವಣೆ. ಆಗ ಒಂದು ಆಶ್ಚರ್ಯ ಏನಾಯಿತು ಅಂತ ಹೇಳಿದರೆ, ಅದೇನೋ ನನಗೂ ಗೊತ್ತಿರಲಿಲ್ಲ. ನಾನು 1 ಸೀಟ್ ನಮ್ಮ ಕಾಂಗ್ರೆಸ್ಸಿಂದ ಹಾಕಿದ್ರು, 1 ಸೀಟ್ BJPಯಿಂದ ಹಾಕಿದ್ರು. 2 ಸೀಟ್ಗಳ ಮಧ್ಯೆ ಇಬ್ಬರಿಗೆ ಗೆಲ್ಲುವ ಶಕ್ತಿ ಇರೋದಂತ, ಒಂದೊಂದು ಸೀಟ್ ಗೆಲ್ಲಕ್ಕೆ ಶಕ್ತಿ ಇರೋದಂತ ಅದರಲ್ಲಿ ಅಂಕಿಅಂಶಗಳು. ಈ ಪಕ್ಷೇತರೆಲ್ಲ ತೆಗೆದುಬಿಟ್ರಾಗ ಈ ರಾಜ್ಯ ಇತಿಹಾಸದಲ್ಲಿ ನನ್ನಂಥ ಒಬ್ಬ ಸಾಮಾನ್ಯ ಮನುಷ್ಯನಿಗೆ ಅವಿರೋಧವಾಗಿ ಆಯ್ಕೆ ಆಗಲಿಕ್ಕೆ, ಶಾಸಕನಾಗಿ ಆಗಲಿಕ್ಕೆ ಒಂದು ಅವಕಾಶಗಳಾಯಿತು. ಇದೊಂದು ರೀತಿ ಅದೃಷ್ಟ ಅಂತ ನಾನು ತಿಳ್ಕೊಂಡಿದ್ದೆ. ಆನಂತರ 10ರಿಂದ 16ರವರೆಗೆ ನಾನು ಶಾಸಕನಾದೆ. ಮಧ್ಯದಲ್ಲಿ ಕ್ಯಾಬಿನೆಟ್ ದರ್ಜೆಯ ಮಂತ್ರಿ ಆಗಲಿಕ್ಕೆ ನನಗೆ ಅವಕಾಶಗಳಾಯಿತು. ಅದಕ್ಕೆ ಬೇರೆ ಬೇರೆ ಕಾರಣಗಳು ನಿಮಗೂ ಗೊತ್ತಿದೆ. ಒಂದಿಷ್ಟು ಕೆಲಸಗಳನ್ನು ಮಾಡಿದೆ. ಒಟ್ಟಾರೆ ಕೋಟತಟ್ಟು ಗ್ರಾಮ ಪಂಚಾಯತಿಯಲ್ಲಿ ಗ್ರಾಮ ಪಂಚಾಯತ್ ಸದಸ್ಯನಾಗಿದ್ದಂಥ ಕೋಟಾ ಶ್ರೀನಿವಾಸ ಪೂಜಾರಿ ಕರ್ನಾಟಕದಲ್ಲಿ ಕ್ಯಾಬಿನೆಟ್ ದರ್ಜೆಯ ಮಂತ್ರಿ ಆದದ್ದು ಅಂತೂ ಒಂದು ರೀತಿಯ ಸುದೀರ್ಘವಾದ ಹಾದಿ ಅನ್ನೋದನ್ನು ನಾನು ಅಲ್ಲ ಅಂತ ಹೇಳೋದಿಲ್ಲ. ಅದಕ್ಕೆ ಬೇರೆ ಬೇರೆ ಕಾರಣಗಳು, ಬೇರೆ ಬೇರೆ ಶಕ್ತಿಗಳು, ಬೇರೆ ಬೇರೆ ಪ್ರೋತ್ಸಾಹಗಳು ಇವೆಲ್ಲವೂ ಇದೆ. ಸಾಮಾನ್ಯ ಮನುಷ್ಯನಾಗಿ ಬಗ್ಗೆ ಲೇಖನ ಬರೆದಿದ್ದಕ್ಕೆ ನರೇಂದ್ರ ಕುಮಾರ್ ಕೋಟಾ ಬರೀತಾರೆ, ಕ್ಯಾಮರಾ ಕಣ್ಣಲ್ಲಿ ವಿಧಾನ ಪರಿಷತ್ತು ಅಂತ ಹೇಳಿ. ಹೌದು, ಒಬ್ಬ ಕ್ಯಾಮರಾಮನ್ ಆಗಿರ್ತಕ್ಕಂತಹ ವ್ಯಕ್ತಿ, ಒಬ್ಬ ಸ್ಟುಡಿಯೋ ಇರ್ತಕ್ಕಂಥ ವ್ಯಕ್ತಿ, ಬರೀ ಕ್ಯಾಮರಾ ಇಟ್ಕೊಂಡು ಬದುಕನ್ನು ಕಟ್ಕೊಂಡ ವ್ಯಕ್ತಿ ಇವತ್ತು ವಿಧಾನ ಪರಿಷತ್ತಲ್ಲಿ ಅಧಿಕಾರಯುತವಾಗಿ ಮಾತಾಡ್ಲಿಕ್ಕೆ ಸಾಧ್ಯ ಅದು ಹೇಗೆ ಅಂತ ಹೇಳುವಂಥದ್ದು. ಯಾವ ಸಮಸ್ಯೆ ಎತ್ಕೊಂಡ್ರೆ ಇವತ್ತು ಅಧಿಕಾರಯುತವಾಗಿ ಅಂಕಿಅಂಶಗಳ ಸಮೇತ ನೀವು ಮಾತಾಡ್ತೀರಿ. ಆ ಹೋರಾಟವನ್ನು ತುದಿಗಾಣಿಸದೆ ಹೋರಾಟ ಮುಗಿಸೋದಿಲ್ಲ. ಇದರ ಶಕ್ತಿಗಳು ಹೇಗೆ ಸ್ಟಾರ್ಟ್ ಆಯಿತು ನಿಮ್ಮಲ್ಲಿ ಅಂತ ಹೇಳಿ? ಹಾಗೇನಿಲ್ಲ, ನಾವು ಗ್ರಾಮ ಪಂಚಾಯತ್ ಸದಸ್ಯನಾಗಿದ್ದವನಿಗೆ ಆ ಗ್ರಾಮ ಪಂಚಾಯತ್ನ ಸುತ್ತಲಿರುವಂಥ ವಿಚಾರಗಳ ಅಧ್ಯಯನ, ಆ ಸಮಸ್ಯೆಗಳ ಪರಿಹಾರವೇ ದೊಡ್ಡ ಸೊತ್ತು. ತಾಲೂಕು ಪಂಚಾಯತಿ ಬಂದಾಗ ಕ್ಷೇತ್ರ ವಿಸ್ತಾರ, ಜಿಲ್ಲಾ ಪಂಚಾಯತ್ ಕ್ಷೇತ್ರ ಬಂದಾಗ ಒಂದು ರೀತಿಯ ಹೊಸ ಯೋಚನೆಗಳು, ಹೊಸ ಕಲ್ಪನೆಗಳು. ವಿಧಾನಸೌಧದ ಶಾಸಕನಾಗಿರುವವನಿಗೆ ಅವನ ರಾಜ್ಯಕ್ಕೆ ಸಂಬಂಧಪಟ್ಟಂತೆ ಬೇರೆ ಬೇರೆ ವಿಚಾರಗಳ ಬಗ್ಗೆ ಅಧ್ಯಯನ, ತಾನು ಆಡುವ ಮಾತಿನ ಮೇಲೆ ಒಂದಿಷ್ಟು ಸುದೀರ್ಘವಾದಂಥ ಅನುಭವಗಳು, ಕೆಲವು ಅಂಕಿಅಂಶಗಳನ್ನು ಕೂಡ ಮಾಹಿತಿಗಳು ಇಲ್ಲದೇ ಇದ್ದರೆ ಮಾತಿಗೆ ತೂಕ ಬರೋದಿಲ್ಲ ಅಂತ ಅನಿಸ್ಬಿಡುತ್ತೆ ನಮಗೆ. ಹಾಗಾಗಿ ವಿಧಾನ ಪರಿಷತ್ನಲ್ಲಿ ನಾವು ಮಾತಾಡುವಾಗ ಒಂದಿಷ್ಟು ಪೂರ್ಣ ತಯಾರಿಯನ್ನು ಮಾಡ್ತೇವೆ, ಒಂದಿಷ್ಟು ಗ್ರಂಥಾಲಯಕ್ಕೆ ಹೋಗ್ತೇವೆ. ನಮಗಿಂತ ಹೆಚ್ಚಿನ ಪಂಚಾಯತ್ ರಾಜ್ ಬಗ್ಗೆ ಮಾಡಿಕೊಂಡ ಸ್ಟಡಿ ಇವತ್ತು ಬಹಳ ಅದ್ಭುತವಾಗಿರ್ತಕ್ಕಂಥ ಸ್ಟಡಿ. ಅದು ರಾಜ್ಯ ಮಟ್ಟ ಸಂಪೂರ್ಣ ಲೆಕ್ಕ ಇದರಲ್ಲಿ ನೀವು ಇವತ್ತು ಕೂಡ ನೀವು ಬರ್ತಿರ್ತಕ್ಕಂಥ ಲೇಖನಗಳಿಗೆ ಬಹಳ ತೂಕ ಇದೆ ಸರ್. ಅದು ಅಷ್ಟು ಹೇಗೆ ಕಲ್ತ್ರಿ ಅಂತ ಪಂಚಾಯತ್ ರಾಜ್ ಬಗ್ಗೆ? ಇಲ್ಲ, ಅದು ಅನುಭವ ನಮಗೆ ಕಲಿಸಿಕೊಡ್ತು. ಅನುಭವಗಳು, ಕಂಡಿದ್ದನ್ನು, ಅರ್ಥ ಮಾಡ್ಕೊಂಡಿದ್ದನ್ನು ನಮಗೆ ಕಲಿಸಿಕೊಡ್ತು. ಮೊನ್ನೆ ಸುಮಾರು 1 ಕಾಲ ಗಂಟೆಗಳ ಕಾಲ ಪಂಚಾಯತ್ ರಾಜ್ ಬಗ್ಗೆ ನನಗೆ ಇಲಾಖೆ ಬಗ್ಗೆ ಮಾತಾಡಲಿಕ್ಕೆ ಅವಕಾಶಗಳನ್ನು ಕೊಟ್ಟಿದ್ದರು.
ಆಗ ಉತ್ತರ ಕೊಡ್ತಾ ಇರುವಾಗ ಎಚ್ ಕೆ ಪಾಟೀಲ್ರು ಹೇಳಿದರು, ನೀವು ಹೇಳಿದಂಥ ಎಲ್ಲ ಪ್ರಶ್ನೆಗಳಿಗೆ ಉತ್ತರ ಕೊಡಲಿಕ್ಕೆ ನನಗೂ ಕೂಡ ಕೆಲವು ಇತಿಮಿತಿಗಳಿವೆ, ಆದರೆ ನನ್ನನ್ನು ನಂಬಿ ನೀವು ಹೇಳಿದಂಥ ಎಲ್ಲ ಸಮಸ್ಯೆಗಳನ್ನು ಪರಿಹಾರ ಮಾಡ್ತೇನೆ ಅಂತ ಹೇಳಿದರು. ಅಂದರೆ ಸಮಸ್ಯೆ ಎಷ್ಟು ಆಳವಾಗಿದೆ. ನಾನು ಕಣ್ಣಾರೆ ಕಂಡಿದ್ದೇನೆ ಗ್ರಾಮ ಪಂಚಾಯತ್ ಸದಸ್ಯನಾಗಿ. ಕರ್ನಾಟಕ ರಾಜ್ಯದಲ್ಲಿರುವಂಥ 6014 ಗ್ರಾಮ ಪಂಚಾಯತ್ಗಳಿಗೆ ಏನು ಸಮಸ್ಯೆಗಳಿದೆಯೋ ಅನ್ನೋದು ಒಬ್ಬ ಗ್ರಾಮ ಪಂಚಾಯತ್ ಸದಸ್ಯನಾಗಿ ನನಗೆ ಅನುಭವ ಇದೆ. ರಾಜ್ಯದಲ್ಲಿರುವಂಥ 176 ತಾಲೂಕು ಪಂಚಾಯತಿಗಳು ಎಂಥ ಗೊಂದಲದಲ್ಲಿವೆ ಅನ್ನೋದು ಒಬ್ಬ ತಾಲೂಕು ಪಂಚಾಯತ್ ಸದಸ್ಯನಾಗಿ ನಾನು ಅರ್ಥ ಮಾಡ್ಕೊಂಡಿದ್ದೇನೆ. ಜಿಲ್ಲಾ ಪಂಚಾಯತಿನ ಅಧಿಕಾರ, ಇತಿಮಿತಿ, ಸರ್ಕಾರದ ಸುತ್ತೋಲೆಯ ಸಮಸ್ಯೆಗಳು, ಅವುಗಳ ಒಟ್ಟು ಕಲ್ಪನೆಗಳು ಮತ್ತು ಯೋಚನೆಗಳು ಮತ್ತು ಆಡಳಿತಾತ್ಮಕವಾದ ಗೊಂದಲಗಳನ್ನು ಒಬ್ಬ ಜಿಲ್ಲಾ ಪಂಚಾಯತ್ ಸದಸ್ಯರಾಗಿ ನನಗೆ ಅರ್ಥ ಆಗಿದೆ. ಮೇಲ್ಮನೆಯ ಶಾಸಕನಾಗಿ ನನಗೆ ಈ ಸ್ಥಳೀಯಾಡಳಿತ ಸಂಸ್ಥೆಯಿಂದ ನಾನು ಬಂದದರಿಂದ ನಾನು ಹೋಗುವಂಥ ಗ್ರಾಮ ಪಂಚಾಯತಲ್ಲಿರುವಂಥ ಸಮಸ್ಯೆ, ಜಿಲ್ಲಾ ಪಂಚಾಯತಿಯಲ್ಲಿರುವಂಥ ಸಮಸ್ಯೆ, ನಗರಾಡಳಿತದಲ್ಲಿರುವಂಥ ಸಮಸ್ಯೆ, ಇವುಗಳೆಲ್ಲ ಕಣ್ಣಾರೆ ನಾನು ಕಂಡಿದ್ದರಿಂದ ನನ್ನ ಅನುಭವದ ಬುಚ್ಚಿಯಲ್ಲಿ ಒಂದಿಷ್ಟನ್ನು ಬಿಚ್ಚಿಡ್ಲಿಕ್ಕೆ ನನಗೆ ಅವಕಾಶಗಳಾಗಿದೆ ಅನ್ನೋದು ಬಿಟ್ಟರೆ ಅದರಲ್ಲಿ ಉದಾತ್ತವಾದದ್ದೇನೋ ಮಾಡಿದ್ದೇನೆ ಅಂತ ಅರ್ಥ ಅಲ್ಲ. ಆದರೆ ಅಲ್ಲಿ ಸ್ವಲ್ಪ ನನ್ನಂತೆ ಯೋಚಿಸುವಂಥ ಅನೇಕರು ಈ ಬೇರೆ ಬೇರೆ ಕೇಂದ್ರಗಳಿಂದ ಬಂದವರು, ವ್ಯಾಪಾರಿ ಕೇಂದ್ರಗಳಿಂದ ಬಂದವರು, ಇಂಡಸ್ಟ್ರಿಯಿಂದ ಬಂದವರು, ಅವರಿಗೆ ಇಷ್ಟೆಲ್ಲ ಅನುಭವ ತಗೊಳ್ಳಿಕ್ಕೆ ಟೈಮ್ ಇಲ್ಲ ಅವರಿಗೆ. ಅವರೇನು ಹಣ ಖರ್ಚು ಮಾಡಿರ್ತಾರೆ, ಗೆದ್ದಿರ್ತಾರೆ, ಇಂಥದ್ದು ಇದೆ, ಇಲ್ಲ ಅಂತ ನಾನು ಹೇಳಿಲ್ಲ. ಅದರ ಮಧ್ಯದಲ್ಲಿ ಸ್ಥಳ ಮಟ್ಟದಲ್ಲೇ ನಾನು ಇದ್ದವನಾದ್ದರಿಂದ ಮತ್ತು ನನಗೇನಾಯಿತು, ಕಳೆದ ಇವತ್ತೊಂದು ಚುನಾವಣೆ ಮಾಡಬೇಕಾದ್ರೆ ಎಷ್ಟು ಹಣ ಬೇಕು ಅಂತೇಳಿ ನಿಮಗೆ ಹೊರಗಿನವ್ರಿಗೆ ಗೊತ್ತಿಲ್ಲ. ಅದರ 10% ಲೆಕ್ಕ ಕೊಟ್ಟರು ಕೂಡ ನೀವು ತಲೆ ತಿರುಗಿ ಬಿಡ್ತೀರಿ, ಎಷ್ಟು ಹಣ ಬೇಕು ಈ ಚುನಾವಣೆಗೆ. ನಾನು ಅವಿರೋಧವಾಗಿ ಆಯ್ಕೆ ಮಾಡಿದ್ರಿಂದ ನಾನು ಯಾರ ಹತ್ರ ಸಾಲ ತೊಗೊಂಡಿಲ್ಲ ಚುನಾವಣೆಗೋಸ್ಕರ, ಮತ್ತು ಅವ್ರಿಗೆ ಕೊಡಬೇಕು ಅಂತೇಳಿ ಬಡ್ಡಿ ಸಮೇತ ಕೊಡಬೇಕಂತೇಳಿ ತಲೆಬಿಸಿಯೂ ನನಗಿರಲಿಲ್ಲ. ಹಾಗಾಗಿ ನನಗೆ ನನ್ನ ಕೆಲಸಗಳನ್ನು ಮಾಡಲಿಕ್ಕೆ ಹೋಗುವಾಗ ಅಲ್ಲಿ ಲಾಭದ ಕಲ್ಪನೆಗಳು, ಲಾಭದ ಆಶೆಗಳು ನನಗಿಲ್ಲ. ಯಾಕಂತೇಳಿ ನಾನು ಯಾರಿಗೆ ಕೊಡಬೇಕಾಗಿಲ್ಲ, ಅದಕ್ಕೋಸ್ಕರ ಕಡ ಮಾಡಿಲ್ಲ. ಈ ಕಾರಣಕ್ಕೆ ನನಗೊಂದಿಷ್ಟು ಸಹಾಯ ಆಯಿತು ಅಂತ ಅನಿಸುತ್ತೆ. ಧಾರ್ಮಿಕ ದತ್ತಿ ಮಂತ್ರಿಯಾಗಿ ಮಾಡತಕ್ಕಂಥ ಕೆಲಸಗಳು ತುಂಬ ಶ್ಲಾಘನೀಯವಾಗಿದೆ. ಸೊ ನಿಮ್ಮ ಯೋಚನೆಗಳು ಭಾಳ ಅದ್ಭುತವಾಗಿರ್ತಕ್ಕಂಥದ್ದು, ಭಾಳ ಅದ್ಭುತವಾದ ವಿಷನ್ ನಿಮ್ಮ ಹತ್ರ ಇದೆ. ಇದು ಹೇಗೆ ಸಾಧ್ಯ ಆಯಿತು ಅಂತ ಹೇಳಿ? ಸಾಮಾನ್ಯವಾಗಿ ಒಂದು ಖಾತೆಯನ್ನು ನಿರ್ವಹಣೆ ಮಾಡುವಾಗ ಒಂದಿಷ್ಟು ಯೋಚನೆಗಳನ್ನು ಮಾಡಬೇಕಾದಂಥ ಅವಶ್ಯಕತೆಗಳಿದೆ. ನಮ್ಮಲ್ಲಿರುವ ದೇವಸ್ಥಾನಗಳ ಸಂಖ್ಯೆ ಎಷ್ಟು? 34,000. ಅದರಲ್ಲಿ ಎ ಎಷ್ಟು, ಬಿ ಎಷ್ಟು, ಸಿ ಎಷ್ಟು ಅಂತ ನಾವು ಯೋಚನೆ ಮಾಡ್ತೇವೆ. ಸಂಪನ್ಮೂಲವಾದಂಥ ದೇವಸ್ಥಾನಗಳ ಸಂಖ್ಯೆ ಎಷ್ಟು? ಇಂತಿಷ್ಟು. ಕುಕ್ಕೆ ಸುಬ್ರಹ್ಮಣ್ಯ ದೊಡ್ಡದು, ಕೊಲ್ಲೂರು ದೊಡ್ಡದು. ಸಣ್ಣದು ಯಾವುದು ಕೇಳಿದರೆ ನಮ್ಮಲ್ಲಿರುವಂಥ ಕೆಲವು ದೇವಸ್ಥಾನಗಳಿಗೆ ದೀಪ ಮತ್ತು ಎಣ್ಣೆಗೂ ಕೂಡ ಅಲ್ಲಿ ನಿಮಗೆ ಬರುವಂಥ ಕಾಣಿಕೆಗಳು ಸಾಕಾಗೋದಿಲ್ಲ ಅನ್ನೋ ಸ್ಥಿತಿ ಇದೆ. ಅವುಗಳ ಸಂಖ್ಯೆ ಸುಮಾರು 15,000 ಇದೆ. ಅವುಗಳ ಅಭಿವೃದ್ಧಿ ಮಾಡಲಿಕ್ಕೆ ಹಣದ ಕೊರತೆ ಇದೆ. ಅದಕ್ಕೇನು ಮಾಡಬೇಕು ಅನ್ನೋದ್ರ ಬಗ್ಗೆ ನಾವು ಯೋಚನೆ ಮಾಡಿ ಅದಕ್ಕೆ ಬೇಕಾದಂಥ ಒಂದು ದೂರಗಾಮಿ ಕಲ್ಪನೆ ಯೋಚನೆಯನ್ನು ಹಾಕ್ಕೊಂಡ್ರೆ, ಅಭಿವೃದ್ಧಿ ಕೆಲಸಗಳನ್ನು ಹಾಕ್ಕೊಂಡ್ರೆ ಸುದೀರ್ಘವಾಗಿ ಮಾಡಲಿಕ್ಕೆ ಅವಕಾಶಗಳು ಆಗುತ್ತೆ. ಮತ್ತು ದೇವಸ್ಥಾನದ ಬಗ್ಗೆ ಒಂದಿಷ್ಟು ಯೋಚನೆಗಳನ್ನು ಮಾಡಲಿಕ್ಕೆ ನನಗೆ ಅನುಕೂಲಗಳು ಆಯಿತು. ಮತ್ತು ಆ ಧಾರ್ಮಿಕ ಕೆಲಸಗಳನ್ನು ಮಾಡೋದ್ರಲ್ಲಿ ಒಂದು ರೀತಿಯ ತೃಪ್ತಿಗಳು ಕೂಡ ಇತ್ತು, ಇಲ್ಲ ಅಂತೇಳಿ ನಾನು ಹೇಳಿಲ್ಲ. ಒಂದಿಷ್ಟು ಕೆಲಸಗಳನ್ನು ನಾವು ಮಾಡಿದ್ದೇವೆ. ಬೇರೆ ಬೇರೆ ಕಾರಣಕ್ಕೆ ಆ ಮುಜರಾಯಿ ಖಾತೆ ಅಂತ ಹೇಳಿದರೆ ಒಂದು ರೀತಿಯ ಗ್ರಾಚಾರಕ್ಕೆ ಹಿಡಿದ ಖಾತೆ ಅಂತೇಳಿ ಒಂದು ಭಾವನೆ ಇತ್ತು ಜನರಿಗೆ. ನನಗೆ ಹೇಳಿದರು ಎಲ್ಲರೂ, ಮಾಧ್ಯಮದಲ್ಲಿ ಬೆಂಗಳೂರಲ್ಲಿ ವಿಧಾನಸೌಧದಲ್ಲಿ ಹೇಳಿದರು, ಏನು ಶ್ರೀನಿವಾಸ ಪೂಜಾರಿ ಅವರೇ, ಕರಾವಳಿ ಜಿಲ್ಲೆಯಲ್ಲಿ ಬಂದವರು ನೀವು, ಮುಜರಾಯಿ ಖಾತೆ ನಿಮಗೆ ಕೊಟ್ಟಿದ್ದಾರೆ, ಇದು ಒಂದು ರೀತಿ ಗ್ರಾಚಾರದ ಖಾತೆ ಅಂತೇಳಿ ಹೇಳ್ತಾರಲ್ಲ ಅಂತ ಹೇಳಿದ್ರು. ನನಗೆ ತಮಾಷೆಗೆ ಹೇಳಿದವರಿಗೆ ಅದು ಗ್ರಾಚಾರದ ಖಾತೆ ಇರ್ಬೋದು, ಆದರೆ ಗ್ರಾಚಾರ ಹಿಡಿದವರಿಗೆ ಅದು ಸಿಕ್ಕಿದ್ರೆ ಏನು ತೊಂದರೆ ಆಗೋದಿಲ್ಲ ಅಂತ ಹೇಳಿದೆ. ಹಾಗಾಗಿ ನನಗೆ ಆ ಖಾತೆಯಲ್ಲಿ ಒಂದಿಷ್ಟು ಕೆಲಸಗಳನ್ನು ಮಾಡಲಿಕ್ಕೆ, ಹೊಸ ವಿಚಾರಗಳನ್ನು ಮಾಡಲಿಕ್ಕೆ, ಒಂದಿಷ್ಟು ಧಾರ್ಮಿಕವಾದ ಚಟುವಟಿಕೆಗಳನ್ನು ಮಾಡಲಿಕ್ಕೆ, ದೇವಸ್ಥಾನದಲ್ಲಿರುವಂಥ ಸಂಪನ್ಮೂಲಗಳನ್ನು ಅಲ್ಲಿರುವಂಥ ಗ್ರಾಮಗಳ ಅಭಿವೃದ್ಧಿ ಮಾಡಲಿಕ್ಕೆ ಹೇಗೆ ಮಾಡ್ಬೋದು ಅನ್ನೋದು ಕೂಡ ನಾನು ಕಲ್ಪಿಸಿಕೊಂಡಿದ್ದೆ. ಆದರೆ ನನ್ನ ಇತಿಮಿತಿ ಸ್ವಲ್ಪ ಇದ್ದದ್ರಿಂದಾಗಿ ಅದನ್ನು ಮಾಡಲಿಕ್ಕೆ ಕಷ್ಟ ಆಯಿತು. ನಾನೊಂದು ಹುಂಡಿಗಳನ್ನು ನಿರ್ಮಾಣ ಮಾಡಬೇಕು ಅಂತ ಯೋಚನೆ ಮಾಡಿದೆ. ಒಂದು ಹುಂಡಿ ಯಾವುದೋ ಒಂದು ಸಂಸ್ಥೆಯವರ ಜೊತೆಯಲ್ಲಿ. ಆ ಹುಂಡಿಗೆ ಏನೇ ಹಾಕಿದ್ರು ಕೂಡ ಎಷ್ಟು ಹಣ ಹಾಕಿದೆ ಅಂತ ಒಂದು ಕಡೆಯಲ್ಲಿ ಕಂಪ್ಯೂಟರ್ ತೋರಿಸ್ಬಿಡುತ್ತೆ, ಸ್ಕ್ರೀನಲ್ಲಿ. ಚಿನ್ನ ಹಾಕಿದರೆ ಎಷ್ಟು ತೂಕ ಅಂತೇಳಿ ತೋರಿಸ್ಬಿಡುತ್ತೆ. ಏನಾದರೂ ವೇಸ್ಟ್ ಆಗಿದ್ರೆ ಅದನ್ನು ಕೂಡ ಇಂಥ ಒಂದು ಹುಂಡಿಗಳನ್ನು ನಿರ್ಮಾಣ ಮಾಡಿದರೆ ಕರ್ನಾಟಕ ರಾಜ್ಯದಲ್ಲಿ ಈಗ ಬರ್ತಾ ಇರೋದು 205 ಕೋಟಿ ರೂಪಾಯಿ ನಮಗೆ ವರ್ಷಕ್ಕೆ ಆದಾಯ, ವಾರ್ಷಿಕ ದೇವಸ್ಥಾನದಿಂದ. ಆ ಹುಂಡಿಗಳನ್ನು ಎಲ್ಲಿಯಾದರೂ ನಾವು ಫಿಕ್ಸ್ ಮಾಡಿದ್ರೆ 2,000 ಕೋಟಿ ರೂಪಾಯಿ ಬರುತ್ತೆ ಅಂತೇಳಿ ಹೇಳುವಾಗ ಸೋರೋದು ಎಷ್ಟು ಅಂತ ನೀವು ಲೆಕ್ಕ ಹಾಕಿ. ಆ ಒಟ್ಟು ವ್ಯವಸ್ಥೆಗಳಲ್ಲಿ ಸೋರಿ ಹೋಗ್ತಾ ಇರೋದು ಎಷ್ಟು ಅಂಥೇಳಿ. ಅಂದರೆ ಅಷ್ಟು ದೊಡ್ಡ ವ್ಯವಸ್ಥೆ ಇರುವಂಥ ಒಂದು ಇಲಾಖೆಯಲ್ಲಿ ಪರಿಣಾಮಕಾರಿಯಾಗಿ ಕೆಲಸ ಮಾಡಿದರೆ ಸ್ವಲ್ಪ ಅನುಕೂಲಗಳಾಗ್ತಿತ್ತು. ಅದು ನಮ್ಮ ಇತಿಮಿತಿಯೊಳಗೆ ನನಗೆ ಮಾಡಲಿಕ್ಕೆ ಸಾಧ್ಯ ಆಗಿದೆ. ಹೌದು. ಸೊ ನಿಮ್ಮ ಜೀವನದಲ್ಲಿ ಬಹಳ ದಟ್ಟವಾಗಿರ್ತಕ್ಕಂಥ ಪ್ರಭಾವ ಶಿವರಾಮ್ ಕಾರಂತರದ್ದು. ಅಲ್ಲಿಂದ ನಿಮ್ಮ ಕನಸುಗಳು ಸ್ಟಾರ್ಟ್ ಆಯಿತು. ಸೊ ಕಾರಂತರು ಅಳಿದು ಹೋದ ನಂತರ ಅವರ ಊರಲ್ಲಿ ಅವರ ವಿಧಾಯಕವಾದ ಕೆಲಸಗಳನ್ನು ಮುಂದುವರಿಸ್ಕೊಂಡು ಹೋಗೋ ಕೆಲಸವನ್ನು ಸ್ಟಾರ್ಟ್ ಮಾಡಿದಿರಿ. ಸೊ ನಿಮ್ಮ ಕನಸಿನ ಕಾರಂತ ಥೀಮ್ ಪಾರ್ಕ್ ರಚನೆ ಆಯಿತು. ಕಾರಂತ ಹುಟ್ಟೂರ ಪ್ರಶಸ್ತಿ ನಿರ್ಮಾಣ ಮಾಡಲಿಕ್ಕೆ ನಿಮಗೆ ಸಾಧ್ಯ ಆಯಿತು. ನಿಮ್ಮ ಗೆಳೆಯರ ಬಳಗ ಬಹಳ ದೊಡ್ಡದು ಸರ್, ಅದರ ಮೂಲಕ ಮಾಡಲಿಕ್ಕೆ ನಿಮ್ಗೆ ಸಾಧ್ಯ ಆಯಿತು ಸರ್. ನೆನಪು ಮಾಡ್ಕೊಳ್ಳಿ ಕಾರಂತರ ಪ್ರಭಾವನ. ಇಲ್ಲ, ಕಾರಂತರು ನಮ್ಮ ಗ್ರಾಮದಲ್ಲಿ ಹುಟ್ಟಿರೋರು, ನನ್ನ ಊರಲ್ಲಿ ಹುಟ್ಟಿದವರು ಅನ್ನೋದು ನಮಗೆಲ್ಲ ಒಂದು ಹೆಮ್ಮೆ. ಕಾರಂತರಂಥ ಒಬ್ಬ ಶ್ರೇಷ್ಠ ಮನುಷ್ಯ, ಒಬ್ಬ ಸಾಹಿತಿ, ಒಬ್ಬ ಜ್ಞಾನಪೀಠ ಪ್ರಶಸ್ತಿ ಪಡೆದವರು, ವಿಶ್ವಕೋಶ ಅಂತ ಹೇಳುವಂಥ ಒಬ್ಬ ವ್ಯಕ್ತಿ ಒಬ್ಬ ನಮ್ಮ ಗ್ರಾಮದಲ್ಲಿ ಹುಟ್ಟಿದ್ದಾರೆ ಅನ್ನೋದು ನನಗೂ ಸಹಿತ ನನ್ನ ಇಡೀ ಊರವರಿಗೊಂದು ಹೆಮ್ಮೆ. ಅದನ್ನು ನೆನಪುಳಿಬೇಕಲ್ಲ. ಕಾರಂತರು ಅವರು ಇರುವಂಥ ಒಂದೇ ಮನೆ ಕೂಡ ರಾಷ್ಟ್ರೀಯ ಹೆದ್ದಾರಿಗೆ ಹೋಯಿತು. ಅದು ಮನೆಯಾಗಿ ಇರಲಿಲ್ಲ ಕಡೆಗೆ. ಹಾಗೆ ಅದನ್ನು ಉಳಿಸ್ಕೊಳ್ಬೇಕಂತ ಚಳುವಳಿ ಮಾಡಲಿಕ್ಕೆ ನಾನು ತುಂಬ ಗಂಭೀರವಾಗಿ ಹೋಗಿರಲಿಲ್ಲ. ಈ ಕಾರಂತರು ಎಂಥ ವ್ಯಕ್ತಿತ್ವವುಳ್ಳವರು ಅಂತ ಹೇಳಿದರೆ, ಈ ಗೋಕಾಕ್ ಚಳವಳಿ ನಡೀತು ನಮಗೆಲ್ಲ ಸಣ್ಣ ಪ್ರಾಯ ಆಗ.
ಎಲ್ಲೋದ್ರೂ ಮೆರವಣಿಗೆ ಕನ್ನಡ ಉಳಿಸಬೇಕು, ಗೋಕಾಕ್ ಅನುಷ್ಠಾನ ಆಗಬೇಕು ಅಂತೇಳಿ ಆ ಚಳುವಳಿ, ಆ ಗೋಕಾಕ್ ವರದಿಯಲ್ಲಿ ಏನಿದೆ ಅಂತೇಳಿ ಗೊತ್ತಿರುವಂಥ ಪ್ರಾಯ ಕೂಡ ನಮಗೆಲ್ಲ ಆಗ. ಆದರೆ ಗೋಕಾಕ್ ಚಳವಳಿ ಅಂತೇಳಿ ಹೇಳೋದನ್ನು ನಾವು ಮಾಡಬೇಕು, ಗೋಕಾಕ್ ಚಳವಳಿ ನಮ್ಮೂರಲ್ಲಿ ಮಾಡಬೇಕು ಅಂತೇಳಿ ನಾನು ಕೆಲವು 2-3 ಜನ ಸ್ನೇಹಿತರ ಜೊತೆಯಲ್ಲಿ ಕಾರಂತರ ಮನೆಗೆ ಹೋದಾಗ ಕಾರಂತರ ಇರಲಿಲ್ಲ. ಬೆಲ್ ಮಾಡಿದೆ, ಏನು ಹೋಗಿ ಬಾಗಿಲು ತೆಗೆದು ಒಂದು ರೀತಿ ಶಿವನ್ ಅಂತ ಉಂಟು ಕಾರಂತರು. ಏನು ಕೇಳಿದರು, ಸರ್ ನಾವೆಲ್ಲ ಕೊಡದವರು, ನಾವೊಂದು ಗೋಕಾಕ್ ಚಳವಳಿ ಮಾಡ್ತೇವೆ, ನೀವು ಮುಂದೆ ಬರಬೇಕು ಮೆರವಣಿಗೆಗೆ ಅಂತ ಹೇಳಿದ್ರು. ಆಗ ಕಾರಂತರು ನನಗೆ ಹೇಳಿದರು, ನನ್ನ ನೋಡಿದರು ತುಂಬ ಹೊತ್ತು, ನನ್ನನ್ನು ಮತ್ತು ನನ್ನ ಜೊತೆಲಿ ಇರೋರನ್ನೆಲ್ಲ ನೋಡಿದರು. ಆಗ ಅವ್ರಿಗೆ ನಮ್ಮ ಪರಿಚಯ ಏನಿರಲಿಲ್ಲ. ನೋಡಿ ಹೇಳಿದರು, ನೋಡಿ ನೀವು ಯಾರೋ ನನಗೆ ಹೊಸಬರು, ನೀವೆಲ್ಲ ಹೊಸ ಹುಡುಗರು ನೀವು. ನಾನು ನಾಳೆ ಮೆರವಣಿಗೆ ಮಾಡುವಾಗ ಎಲ್ಲಿಯಾದರೂ ನನ್ನ ಹಿಂದಿರುವಂಥ ವಾನರ ಸೇನೆ, ಅಂದರೆ ನಮ್ಮನ್ನು ನೋಡಿ ಹೇಳಿದ್ದವರು, ನಮ್ಗೆ ವಾನರ ಅಂತ ಹೇಳಿಲ್ಲ, ನನ್ನ ಹಿಂದಿರುವಂಥ ವಾನರ ಸೇನೆ ಯಾವುದಾದ್ರೂ ಅಂಗಡಿಯ ಮುಂಗಟ್ಟಿಗೆ ಕಲ್ಲು ಹೊಡೆದ್ರೆ ಅದಕ್ಕೆ ಉತ್ತರ ಯಾರು ಕೊಡೋದು? ಅದಕ್ಕೋಸ್ಕರ ಗೋಕಾಕ್ ಚಳವಳಿಗೆ ನಾನು ಬರ್ತೇನೆ, ನನ್ನಷ್ಟೇ ಪ್ರಾಯದ 10 ಜನ ಬಂದರೂ ಬರ್ತೇನೆ ಅಂತ ಹೇಳಿದರು. ನಾವು ಇಡೀ ಊರು ಹುಡುಕಿದ್ರು ಅವರಷ್ಟು ಪ್ರಾಯದ 10 ಜನ ನಮ್ಗೆ ಸಿಕ್ಕಿಲ್ಲ. ಕಡೆಗೆ ನಾವು ಚಳುವಳಿ ಮಾಡಲೂ ಇಲ್ಲ ಮತ್ತು ಕರೀಲೂ ಇಲ್ಲ ಅವ್ರನ್ನ. ಅಂದರೆ ಅಷ್ಟು ನೇರವಾಗಿ ಮಾತಾಡಬಲ್ಲಂಥ ಶಕ್ತಿ ಇರೋರು, ಅನಿಸೋದನ್ನು ಹೇಳೋರು. ಅಂಥ ಹಿರಿಯರೊಬ್ಬರ ಹೆಸರಿಗೆ ಏನಾದರೂ ಮಾಡಬೇಕು ಅಂತ ನಮ್ಮ ಕಲ್ಪನೆ ಇತ್ತು. ಹೌದು, ಕಾರಂತರ ಬಗ್ಗೆ ಸಾಕಷ್ಟು ಅಧಿಕೃತವಾಗಿ ಮಾತಾಡಬಲ್ಲವರು. ಕಾರಂತರ ಅಳಿದು ಹೋದ ನಂತರ ಅವರ ಊರಲ್ಲಿ ಅತ್ಯಂತ ವಿಧಾಯಕವಾದ ಕೆಲಸಗಳನ್ನು ಮಾಡ್ತಾ ಇರ್ತಕ್ಕಂಥವ್ರು ಮತ್ತು ಅವರ ವಿಷನ್ ಭಾಳ ರೋಚಕವಾಗಿರ್ತಕ್ಕ ಸ್ನೇಹಿತರೆ. ಅದನ್ನು ಮತ್ತಷ್ಟು ವಿವರವಾಗಿ ಮಾತನಾಡಲಿಕ್ಕೆ ಬಾಕಿ ಇದೆ. ಸ್ಕೈಸ್ ದ ಲಿಮಿಟ್ ಕಾರ್ಯಕ್ರಮದ ಅಂತಿಮ ಚರಣ ಬಾಕಿ ಇದೆ. ಶ್ರೀನಿವಾಸ್ ಪೂಜಾರಿ ಮಾತಾಡ್ತಾ ಇದ್ದಾರೆ. ಒಂದು ಬ್ರೇಕ್ ತಗೋತಾ ಇದ್ದೇನೆ. ಸ್ನೇಹಿತರೆ, ಅತ್ಯಂತ ವಿಶೇಷವಾಗಿರ್ತಕ್ಕಂಥ ಸ್ಕೈಸ್ ದ ಲಿಮಿಟ್ ಕಾರ್ಯಕ್ರಮದ ಅಂತಿಮ ಚರಣ ಪ್ರಸಾರವಾಗ್ತಾ ಇದೆ. 6ನೇ ಸಂಚಿಕೆಯ ಅಂತಿಮ ಚರಣದಲ್ಲಿ ಇವತ್ತು ಮತ್ತೆ ಶ್ರೀನಿವಾಸ್ ಪೂಜಾರಿ ಮಾತಾಡ್ತಾರೆ. ಇವತ್ತು ಅವರನ್ನು ಜನ ಕಡಲ ತಡಿಯ ವಾಜಪೇಯಿ ಅಂತ ಕರೀತಾರೆ. ಅತ್ಯಂತ ಶುದ್ಧ ಹಸ್ತರು. ರಾಜಕೀಯದಲ್ಲಿ ಅವರು ಏನೂ ಮಾಡ್ಕೊಂಡಿಲ್ಲ ಅಂತ ಹೇಳೋದನ್ನು ಅವರ ಸಮೀಪವರ್ತಿಗಳ ಪ್ರೀತಿಯಿಂದ ಹೇಳ್ಕೊಳ್ತಾರೆ. ಇದೆಲ್ಲ ಹೇಗೆ ಸಾಧ್ಯ ಆಯಿತು, ಈ ಬದ್ಧತೆ ಹೇಗೆ ಬೆಳೀತು ಅಂತ ಹೇಳೋದನ್ನು ನಮ್ಗೆ ತಿಳ್ಕೊಳ್ಬೇಕಂತ ಕುತೂಹಲ ಇದೆ. ಅವ್ರ ಜೊತೆ ನಾನು ಮತ್ತಷ್ಟು ಮಾತಾಡ್ತಾ ಇದ್ದೇನೆ. ಸರ್, ಕಾರಂತರ ಊರಲ್ಲಿ ಕಾರಂತ ಥೀಮ್ ಪಾರ್ಕ್ನ ಯೋಜನೆ ನಿಮ್ಮ ತಲೆಯಲ್ಲಿ ಹೇಗೆ ಬೆಳೀತು ಅಂತ ಹೇಳಿ. ಇಡೀ ನಮ್ಮ ಗ್ರಾಮ ಪಂಚಾಯತಲ್ಲಿ ಸರ್ಕಾರಿ ಭೂಮಿ ಎಷ್ಟಿದೆ ಕೇಳಿದರೆ ಇದ್ದದ್ದೇ ಒಂದು 85 ಸೆಣಸು. ಅದನ್ನೇನು ಮಾಡಬೇಕು ಅಂಥೇಳಿ ನಾವೆಲ್ಲ ಯೋಚನೆ ಮಾಡ್ತಿರೋರು. ಆಗ ನಾನು ಉಪಾಧ್ಯಕ್ಷ ಆಗಿದ್ದೆ. ಆವಾಗ ನಾನೇನು ಮಾಡಿದೆ, ಇದಿಷ್ಟು ಜಾಗವನ್ನು ಇಟ್ಕೊಳ್ಬೇಕು ಅಂಥೇಳಿ ಒಂದಿಷ್ಟು ಬೇಲಿ ಹಾಕಿಬಿಟ್ಟೆ. ಅದಕ್ಕೆ ಯಾರ್ಯಾರು ಬಂದು ಮಧ್ಯಪ್ರವೇಶ ಮಾಡೇ ಮಾಡ್ತಾರಲ್ಲ ಸರ್ಕಾರಿ ಜಾಗದಲ್ಲಿ, ಅದು ಹಾಗೆ ಉಳ್ಕೊಂಡ್ಬಿಡ್ತು ಬೇರೆ ಬೇರೆ ಕಾರಣಕ್ಕೆ. ಕಡೆಗೆ ನಾನು ಇದೆಲ್ಲ ದಾಟಿ ನಾನು ಶಾಸಕನಾದಾಗ ಈ ಕೋಟತಟ್ಟು ಗ್ರಾಮ ಪಂಚಾಯತಲ್ಲಿ ಶಿವರಾಮ ಕಾರಂತ ಪ್ರಶಸ್ತಿ ಕೊಡಬೇಕಂತ ತೀರ್ಮಾನ ಮಾಡಿ ನಾವೇನೋ ಮಾಡ್ತಿದ್ದೇವಲ್ಲ. ಯಡಿಯೂರಪ್ಪನವರು ಮುಖ್ಯಮಂತ್ರಿ. ನಾನು ಹೋಗಿ ಅವ್ರನ್ನ ಕರೆದೆ, ಯಡಿಯೂರಪ್ಪನವರೇ ನೀವು ಬರಬೇಕು ಅಂಥೇಳಿ. ಅವ್ರಿಗೆ ನನ್ನ ಮೇಲೆ ಸ್ವಲ್ಪ ಪ್ರೀತಿ, ಯಾಕಂದ್ರೆ ನಾನು ಬಡವ್ರ ಕೆಲಸಗಳನ್ನ ಹಿಡ್ಕೊಂಡು ಹೋಗ್ತೇನೆ ಅಂಥೇಳಿ. ಸರಿ ನಾನು ಬರ್ತೇನೆ ಅಂತ ಹೇಳಿದರು. ಅವರು ಬಂದರು ಕೋಟಕ್ಕೆ. ಕಾರಂತ ಪ್ರಶಸ್ತಿಯನ್ನು ವಿತರಣೆ ಮಾಡಿದ ನಂತರ ಏನು ಬೇಕು ನಿಮಗೆ ಅಂತ ಕೇಳಿದರು. ನಾನು ಹೇಳಿದೆ, ಕಾರಂತ ಹೆಸರಲ್ಲಿ ಒಂದಿಷ್ಟು ಕಾರಂತ ಥೀಮ್ ಪಾರ್ಕ್ ಮಾಡಬೇಕು, ಅಲ್ಲೊಂದು ಒಂದು ಕೆರೆ ಹಾಗೆ ಹಾಳು ಬಿದ್ದಿದೆ 85 ಸೆಣಸಲ್ಲಿ, ಅದನ್ನೊಂದು ಅಭಿವೃದ್ಧಿ ಮಾಡಬೇಕು, ಕಾರಂತರ ಒಂದು ಕಂಚಿನ ಪ್ರತಿಮೆ ಮಾಡಬೇಕು, ಕಾರಂತರ ಹೆಸರಲ್ಲಿ ವಾಚನೆ ಮಾಡಬೇಕು ಅನ್ನುವಂಥ ಕನಸುಗಳಿವೆ ನಮಗೆ. ನಮಗೇನಾದರೂ ಹೆಚ್ಚಾಗುತ್ತೆ ನಾನು ಕೇಳಿದರೆ, ನೀವು ಎಷ್ಟು ಬೇಕಾದರೂ ಕೊಡಿ, 1 ಕೋಟಿ ರೂಪಾಯಿ ಕೊಟ್ಟರೆ ದಾಖಲೆ ಆಗುತ್ತೆ ಅಂತ ಹೇಳಿದೆ. ಕೋಟ ಶ್ರೀನಿವಾಸ ಪೂಜಾರಿ 1 ಕೋಟಿ ರೂಪಾಯಿ ಕೇಳ್ತಾ ಇದ್ದಾರೆ, ಅದನ್ನು ಮಂಜೂರು ಮಾಡಿದ್ದೇನೆ ಅಂತ ಹೇಳಿದರು. ವೇದಿಕೆಯಲ್ಲಿ ಮಂಜೂರು ಮಾಡಿದ್ದೇನೆ. ಆದರೆ ನಾನು ಅಷ್ಟು ಸುಲಭ ಸಿಗ್ತದೆ ಅಂತ ಅನಿಸಿರಲಿಲ್ಲ. ಆದರೆ ಯಡಿಯೂರಪ್ಪನ ತಾಕತ್ತು ನೋಡಿ ಒಂದೇ ವಾರದಲ್ಲಿ ಕೋಟತಟ್ಟು ಗ್ರಾಮ ಪಂಚಾಯತಿಗೆ ಆದೇಶ ಪತ್ರ ಬಂದು ಬಿದ್ದುಬಿಟ್ಟಿದೆ. ನನಗೆ ನಂಬಲಿಕ್ಕೆ ಆಗಿರಲಿಲ್ಲ. ಕಡೆ ನಾನು ಪುನಃ ಹೋದೆ, ಹೆಬ್ಬಾರರು, ಡಾಕ್ಟ್ರು, ಉರಾಳ್ರು ಇವರೆಲ್ಲ ಹಿರಿಯರನ್ನೆಲ್ಲ ಹಿಡ್ಕೊಂಡು ಮತ್ತೆ ಏನು ಮಾಡಬೇಕು ಅಂತ ಯೋಚನೆ ಮಾಡಿ, ಆಗ ಪೊನ್ನೂರಾಜರ ಹೆಂಡತಿ ಇಲ್ಲಿ ಅಧ್ಯಕ್ಷರ ಹೇಮಲತಾ ಇಲ್ಲಿ DC ಆಗಿದ್ದರು. ಅವ್ರ ಜೊತೆ ಕೂತ್ಕೊಂಡು ಕಾರಂತ ಥೀಮ್ ಪಾರ್ಕಿನಲ್ಲಿ ಏನೇನು ಮಾಡಬೇಕು ಅಂತ. ತಾವು ನೋಡಿದರೆ ನಾವು ಕಾರಂತ ಥೀಮ್ ಪಾರ್ಕ್ ಒಂದು ಒಳ್ಳೆಯ ವಾಚನಾಲಯ ಇದೆ ಮತ್ತು ಒಳ್ಳೆಯ ಒಂದು ಸಣ್ಣ ಅಂಗನವಾಡಿ ಇದೆ, ಒಳಗೆ ಸರ್ಕಾರಿ ಅಂಗನವಾಡಿ ಒಳ್ಳೆಯ ರೀತಿಯಲ್ಲಿ ಮಾಡಿದ್ದೇವೆ. ನಂತರ ಕಾರಂತರ ಸಭಾಂಗಣ ಇದೆ, ಅವರ ಚಿತ್ರಗಳಿಗೆ ಸಂಬಂಧಪಟ್ಟಂತಿದೆ, ಅವರ ಒಂದು ಕಂಚಿನ ಪ್ರತಿಮೆ ಇದೆ. ಇನ್ನೊಂದು ಪ್ರತಿಮೆಯನ್ನು ಮಕ್ಕಳಿಗೆಲ್ಲ, ಸ್ಕೂಲ್ ಮಕ್ಕಳಿಗೆಲ್ಲ ಫೋಟೋ ತೆಗೆಸ್ಕೊಳ್ಬೇಕು ಅನ್ನೋ ಕಾರಣಕ್ಕೆ ಇನ್ನೊಂದು ಪ್ರತಿಮೆಯನ್ನು ನಾಡು 19ನೇ ತಾರೀಕು ವೀರೇಂದ್ರ ಹೆಗ್ಗಡೆಯವರು ಉದ್ಘಾಟನೆ ಮಾಡ್ತಾ ಇದ್ದಾರೆ. ಕಾರಂತ ಅಂಗಡಿ ಅಂತೇಳಿ ಒಂದು ಅಂಗಡಿ ಮಾಡ್ತಾ ಇದ್ದೇವೆ. ಅಂದರೆ ಕಾರಂತರ ವಸ್ತುಗಳೆಲ್ಲ ಸಿಗುವಂಥ ಒಂದು ಅಂಗಡಿ, ಅವರ CD, ಅವರ ಫೋಟೋ, ಅವರ ಪುಸ್ತಕಗಳೆಲ್ಲ. ಹೀಗೆ ಇದೊಂದು ಕಲ್ಪನೆ ಆವಾಗಿಂದ, ಇದೊಂದು ರೀತಿ ದುಸ್ತರವಾದಂಥ ಕಲ್ಪನೆ, ಇದು ಬರೀ ಕನಸಾಗಿ ಉಳಿಬೋದು ಅನ್ನುವಂಥ ವಿಚಾರಗಳು ನಮಗೆ ಆಗಿತ್ತು. ಅದಕ್ಕೆ ಆ ಸಾಹಿತ್ಯಾಸಕ್ತ ಗೆಳೆಯರು ಕೊಟ್ಟಂಥ ಮಾರ್ಗದರ್ಶನಗಳು, ಅವರ ಅನುಭವಗಳು, ಅವರ ಆಸಕ್ತಿ, ನರೇಂದ್ರ ಕುಮಾರ್ ಅಂತ ಸ್ನೇಹಿತರು 10 ಜನ, ಅವರೊಬ್ಬರೇ ಅಂತೇಳಿ ಅಲ್ಲ, ಅವರೆಲ್ಲ ದುಡಿಮೆ, ಇವತ್ತು ಕಾರಂತ ಥೀಮ್ ಪಾರ್ಕ್ ಒಂದು ಅದ್ಭುತವಾಗಿ ಮೂಡಿ ಬಂದಿದೆ ಅಂತ ಮೇಲ್ನೋಟಕ್ಕೆ ನನಗೆ ಅನಿಸ್ಬಿಡುತ್ತೆ. ಇನ್ನೂ ಕೂಡ ನಮ್ಗೆ ಅದಕ್ಕೆ ಹಣ ಹಾಕಲಿಕ್ಕೆ ಒಂದಿಷ್ಟು ಶಕ್ತಿ ಇದೆ ನಮಗೆ ಇನ್ನೂ ಕೂಡ. ಅಂದರೆ ಸರ್ಕಾರದಿಂದಾಗಲಿ ಕಾರಂತ ಹೆಸರಲ್ಲಿ ಬರುವಂಥ ಏನಾದರೂ ಮಾಡ್ಬೋದು ಅನಿಸುತ್ತೆ. ನಮಗನ್ಸುತ್ತೆ ಇನ್ನೂ ಕೂಡ ಇನ್ನೊಂದು 4-6 ವರ್ಷದಲ್ಲಿ ಇದು ಮತ್ತೂ ಅದ್ಭುತವಾಗಿ ಮೂಡಿ ಬರುತ್ತೆ ಅಂತ ನಮ್ಗೆ ತೋರುತ್ತೆ. ಒಟ್ಟಾರೆ ಕಾರಂತರ ಹೆಸರನ್ನು ಶಾಶ್ವತವಾಗಿ ಆ ಗ್ರಾಮದಲ್ಲಿ ಉಳಿಸ್ಲಿಕ್ಕೆ ನಾವೆಲ್ಲ ಒಟ್ಟು ಪ್ರಯತ್ನ ಪಟ್ಟಿದ್ದೇವೆ ಅನ್ನುವಂಥ ಸಣ್ಣ ಆತ್ಮಸಮಾಧಾನ ನನಗೆ ಯಾವಾಗಲೂ ಇದೆ. ಹೌದು,
ನೀವು ಯಾವತ್ತೂ ಕೂಡ ಸರ್ ನಿಮ್ಮ ಮೈನಸ್ಗಳ ಬಗ್ಗೆ ಭಾಳ ಪ್ರೀತಿಯಿಂದ ಮಾತಾಡ್ತೀರಿ. ಸೊ ನಿಮ್ಮಲ್ಲಿ ಸಾಕಷ್ಟು ಪ್ಲಸ್ ನೀವು ಗಮನಿಸ್ಕೊಂಡಿದ್ದೀರಿ. ಒಂದು ನನ್ನ ಮಟ್ಟಿಗೆ ನೀವು ಭಾಳ ಒಳ್ಳೆಯ ಭಾಷಣಕಾರರು. ಇದೆಲ್ಲ ಹೇಗೆ ಸಾಧ್ಯ ಆಯಿತು ಅಂತ ಹೇಳಿ ನಿಮ್ಮ ಸಾಮರ್ಥ್ಯಗಳದು, ಅಲ್ಲ ಈ ಒಳ್ಳೆ ವಿಚಾರವಾದಿಗಳು. ಸಾಮರ್ಥ್ಯ ಮಧ್ಯೆ ನಮ್ಮ ಮೈನಸ್ಗಳ ಬಗ್ಗೆ ಹೇಳಬೇಕಲ್ಲ. ಅದನ್ನು ತಮಾಷೆಯಾಗಿ ಹೇಳಿದರೆ ಏನೂ ತಪ್ಪು ಅನಿಸೋದಿಲ್ಲ. ಒಂದೊಂದು ಸಾರಿ ಹೀಗೆ ಈ ಫೋಟೋಗ್ರಫಿ ನಾನು ಮಂತ್ರಿ ಆಗಿದ್ದಾಗ ಹೋಗಿದ್ದೆ. ಒಂದೆರಡು ಜನ ಫೋಟೋ ತಗೊಳ್ಳಿಕ್ಕೆ ಬರ್ತಾರೆ. ಅವ್ರು ಆಚೀಚೆ ನಿಂತಾಗ ನಾನು ಹೇಳ್ತೇನೆ, ನೋಡಿ ನಿಮ್ಮದೆಲ್ಲ ಮುಖ ಬರುತ್ತೆ, ನನ್ನ ಶರ್ಟ್ ಮಾತ್ರ ಬರುತ್ತೆ ಅಂತ ಹೇಳ್ತೇನೆ. ಯಾಕಂದ್ರೆ ನನ್ನ ಬಣ್ಣ ಕಪ್ಪು ಅನ್ನೋದನ್ನು ಭಾಳ ಪ್ರೀತಿಯಿಂದ ಖುಷಿಯಿಂದ ಹೇಳ್ಕೊಳ್ಳೋದು, ಅದರಲ್ಲಿ ಮೈನಸನ್ನು ಪ್ರದರ್ಶನ ಮಾಡಬೇಕು ಅನ್ನುವಂಥ ಉದ್ದೇಶಗಳೇನಿಲ್ಲ. ನನ್ನ ಅನುಭವಗಳನ್ನು ಬಿಟ್ಟು ಕೃತಜ್ಞತೆ ಅಲ್ಲದೇ ಇರುವಂಥ ರೀತಿಯಲ್ಲಿ ಒಂದಿಷ್ಟು ವಿಚಾರಗಳನ್ನು ಮಂಡಿಸ್ತೇನೆ. ಅದು ಕೆಲವರಿಗೆ ಒಳ್ಳೆಯದಾಗಿ ತೋರ್ಬೋದು. ಹಾಗೆ ಸ್ವೀಕರಿಸುವವರ ಮನೋಸ್ಥಿತಿ ನೋಡಿಕೊಂಡು ನನ್ನ ಮಾತುಗಳು ಪರಿಣಾಮ ಅಂತ ಅನಿಸಿರ್ಬೋದು. ನನಗದ್ರ ಬಗ್ಗೆ ಹೆಚ್ಚು ಹೇಳಲಿಕ್ಕೆ ನನಗೂ ಆ ವಿಚಾರಗಳ ಬಗ್ಗೆ ಅಧ್ಯಯನ ಇಲ್ಲ. ಹೌದು, ನನ್ನ ಮಾತಿನ ಬಗ್ಗೆ, ನನ್ನ ವಿಚಾರದ ಬಗ್ಗೆ. ಬಾಲ್ಯದಲ್ಲಿರ್ತಕ್ಕಂಥ ಕನಸುಗಳಲ್ಲಿ ನಿಮಗೆ ಮಂತ್ರಿ ಆಗುವಂಥ ಕನಸಿತ್ತಾ ಅಂತ? ಭ್ರಮೆ ಅದು, ಊಹಿಸ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಆ ದಿವಸ ಆದದ್ದೇ ಒಂದು ಆಶ್ಚರ್ಯ ನನಗೆ. ಅಲ್ಲಿರುವಂಥ ರಾಜಕೀಯದ ತಿಕ್ಕಾಟಗಳು, ಅಲ್ಲಿ ನಡೆದಂಥ ಒಂದೊಂದು ಹಿಂದುಳಿದ ವರ್ಗಕ್ಕೆ ಯಾರಿಗೂ ಕೊಡಬೇಕಂತೇಳಿ ಅದು ಹೋಗಿ ಬೆಳಗ್ಗೆ ಗೋಪಾಲಕೃಷ್ಣನಿಗೆ ಕೊಡುವಂಥ ಸ್ಥಿತಿ, ಆವಾಗ ಅದನ್ನು ಹಾಲಪ್ಪ ವಿರೋಧ ಮಾಡಿದ ರೀತಿ, ಆಗ ಬೇರೆ ಯಾರಿಗೋ ಮತ್ತೊಂದು ಯಾರಿಗೋ ಒಬ್ಬರು ಈಡಿಗರಿದ್ದ ರಾಜ್ಯದಲ್ಲಿ ಅವ್ರಿಗೆ ಕೊಡಬೇಕು ಅಂತ ಹೇಳಿದಾಗ ಯಡಿಯೂರಪ್ಪನಿಗೆ ಮನಸ್ಸಿಗೆ ಸಮಾಧಾನ ಇಲ್ಲದೆ ಇರೋದು, ಇವೆಲ್ಲ ಹೋಗಿ ನಿದ್ರೆ ಮಾಡ್ತಾ ಇರುವಂಥ ನನ್ನನ್ನು ಎಬ್ಸಿ ಎಳ್ಕೊಂಡೋಗಿ ಮಂತ್ರಿ ಮಾಡಿದ್ದಾರೆ ಅಂತ ಅನಿಸಿತ್ತು ನನಗಾಗ. ಇಲ್ಲಿ ಈ ಜಿಲ್ಲೆಯಲ್ಲಿ ನಡೆದಂಥ ರಾಜಕಾರಣದ ಗೊಂದಲ, ಹಾಲಾಡಿಯವರಿಗೂ ನನಗೂ ಮಧ್ಯೆ ಆಗಿರುವಂಥ ಒಂದಿಷ್ಟು ವಿಚಾರಗಳು ತಮಗೆಲ್ಲರಿಗೂ ಗೊತ್ತೇ ಇದೆ. ಹಾಗೆ ಅಲ್ಲಿ ಅದೊಂದು ರೀತಿಯ ಕೆಟ್ಟ ಕನಸಿನ ನಡುವೆ ಒಳ್ಳೆಯ ದಿನಗಳು ಅಂತ ನಾನು ಭಾವಿಸಿದ್ದೆ. ಬಂದ ಅವಕಾಶವನ್ನು ನಾನು ಉಪಯೋಗಿಸ್ಕೊಂಡಿದ್ದೆ ಅಂತ ನನಗಿದೆ. ಈ ಒಟ್ಟು ಯೋಚನೆ ಮಾಡಿದರೆ ಇನ್ನೂ ಸ್ವಲ್ಪ ಪರಿಣಾಮಕಾರಿಯಾಗಿ ನಾನು ಮಾಡ್ಬೋದಿತ್ತೇನೋ ಅಂತ ಅನಿಸುತ್ತೆ ನನಗಿರುವಂಥ 10-11 ತಿಂಗಳ ಅವಧಿ. ಆವಾಗ ಅಷ್ಟು ಮಾತ್ರ ಮಾಡಲಿಕ್ಕೆ ಸಾಧ್ಯ ಆಗಿತ್ತು, ಮಾಡಿದ್ದೆ. ನಾನಂತೂ ಅದೊಂದು ನನಗೆ ಕ್ಯಾಬಿನೆಟ್ ದರ್ಜೆಯ ಕರ್ನಾಟಕದಲ್ಲಿ ಮಂತ್ರಿ ಆದದ್ದು ನನ್ನ ಕನಸಲ್ಲೂ ಕೂಡ ನಾನು ಊಹಿಸಿರಲಿಲ್ಲ. ಹೌದು, ಕೆಲವೇ ವರ್ಷಗಳಲ್ಲಿ ನಿಮ್ಮ ಆತ್ಮಚರಿತ್ರೆ ಬರಲಿಕ್ಕೆ ಸ್ಟಾರ್ಟ್ ಮಾಡ್ತೀರಿ ಗುರುಗಳೇ. ಅದರಲ್ಲಿ ಮೊದಲ ಪೇಜಲ್ಲಿ ಯಾರ ಹೆಸರು ಬರೀತೀರಿ ಅಂತ ಹೇಳಿ? ಆತ್ಮಚರಿತ್ರೆ ಯಾಕೆ ಬರಿಬೇಕು ಅಂತ ಕೇಳೋನು ನಾನು. ನನಗದ್ರ ಬಗ್ಗೆ ಏನು ಗೊತ್ತಿಲ್ಲ. ನನ್ನ ಆತ್ಮಚರಿತ್ರೆಯನ್ನು ಬರಿಬೇಕಾ ಅಂತ ನನಗೆ ಗೊತ್ತಿಲ್ಲ. ಬರೆದ್ರೆ ಹೇಗೆ ಇಡಬೇಕು ಅಂತಲೂ ಕೂಡ ನನಗೆ ಗೊತ್ತಿಲ್ಲ. ನಿಮ್ಮ ಹತ್ರ ಆ ಸಂದರ್ಭದಲ್ಲಿ ಕರೆದು ಒಂಚೂರು ಮಾಹಿತಿ ಕೊಡಿ ಅಂತ ಹೇಳ್ತೇನೆ, ನೀವು ಹೇಳ್ದಂಗೆ ಬರೆದು ಬಿಡ್ತೇನೆ. ಹೌದು, ಯಾರ ಹೆಸರುಗಳನ್ನು ನೀವು ಪ್ರಭಾವಿತವಾಗಿ ಬಳಸ್ಕೊಳ್ತೀರಿ ಅಂತ ಹೇಳಿ ನಿಮ್ಮ ಜೀವನದಲ್ಲಿ? ಇಲ್ಲ, ನನಗೆ ಈ ಶಿವರಾಮ ಕಾರಂತರ ಬಗ್ಗೆ ತುಂಬ ಇಷ್ಟ. ಅದೇನು ಯಾರು ಪ್ರಚಾರಕ್ಕೋಸ್ಕರ ಇನ್ನೊಂದು ಕಡೆಯೋ ಮತ್ತೊಂದು ಕಡೆಯೋ ಅಂತಲ್ಲ. ಒಬ್ಬೊಬ್ಬ ವ್ಯಕ್ತಿಯ ಬಗ್ಗೆ ನನಗೆ ತುಂಬ ಇಷ್ಟಗಳಾಗಲಿಕ್ಕೆ ಕಾರಣ ಅಂದರೆ ಅವರು ನಡೆದುಕೊಂಡು ಬಂದಂಥ ರೀತಿ. ಶಿವರಾಮ ಕಾರಂತರು ಅವರ ಸಾಮಾಜಿಕ ನ್ಯಾಯದ ಕಲ್ಪನೆಗಳು. ನಾವೆಲ್ಲರೂ ಈಗ ಈ ಮೇಲ್ವರ್ಗ ಕೆಳವರ್ಗ ಅಂಥೇಳಿ ಮಾತಾಡ್ತೇವಲ್ಲ, ಹಿಂದುಳಿದವರು ಮುಂದುವರೆದವ್ರಿಗೆ ಅಂತೇಳಿ. ಶಿವರಾಮ ಕಾರಂತರ ಸಾಮಾಜಿಕ ನ್ಯಾಯದ ಕಲ್ಪನೆಗಳು, ಅವರ ನೇರವಾದ ನಡೆನುಡಿಗಳು, ಅದೆಲ್ಲ ನಮಗೆ ತುಂಬ ಅದ್ಭುತವಾದಂಥ ಖುಷಿ. ಅವರ ರೋಚಕವಾದಂಥ ಮಾತಿನ ಧ್ವನಿ, ಅವರ ದಿಟ್ಟತನ, ಅದೆಲ್ಲ ನಮಗೆ ಭಾಳ ಅದ್ಭುತ ಅನಿಸ್ಬಿಡೋದು. ನಾನು ದೇವರಾಜ ಅರಸನ್ನು ಮೆಚ್ಚೋದು ಯಾಕಂತ ಹೇಳಿದರೆ, ಸಮಾಜದಲ್ಲಿರುವಂಥ ಕಡೆಗಣಿಸಲ್ಪಟ್ಟ ವರ್ಗಕ್ಕೆ ಕರೆದ ಅಧಿಕಾರ ಕೊಟ್ಟವ್ರು ಯಾರು ಕೇಳಿದರೆ ದೇವರಾಜ ಅರಸರು ಅಂತ ಅನಿಸ್ಬಿಡುತ್ತೆ ನನಗೆ. ಈ ಶೂದ್ರರೆಲ್ಲ ದೇವರನ್ನೇ ನೋಡದೇ ಇರುವಂಥ ಕಾಲ. ನನಗೆ ಗೊತ್ತಿಲ್ಲ, ನನಗೆ ಡಾಕ್ಟರ್ ಅವಿನಾಶ್ ಶಾನ್ಭಾಗರು ಅಂತೇಳಿ ನಿಮ್ಮ ಉದಯವಾಣಿಯಲ್ಲಿ ಬರೀತಾರಲ್ಲ, ಬಳಕೆದಾರ ಚಳುವಳಿ ಮುಖಂಡರು, ಅವರೊಂದು ಸರ್ತಿ 4 ವರ್ಷದ ಕೆಳಗೆ ನನಗೆ 4-5 ವರ್ಷದ ಕೆಳಗೆ ನನಗೆ ಫೋನ್ ಮಾಡಿದರು. ಶ್ರೀನಿವಾಸ ಪೂಜಾರ್ಯ, ಪಾಂಗಾಳದಲ್ಲಿ ಯಾವುದೋ ನಾಗದೇವರ ಬರವನ್ನು ಕೊರಗರು ನೋಡಲಿಕ್ಕೆ ಇಲ್ಲ, ನಿಷೇಧ ಮಾಡಿದ್ದಾರೆ, ಇದನ್ನು ನೀವೇನಾದರೂ ಮಾಡ್ಬೋದಾ ಅಂತ ಹೀಗೆ ಕೇಳ್ತಾರೆ ನನ್ನ ಹತ್ರ. ಅಂದರೆ ಇವತ್ತು ಸ್ಥಿತಿಯಲ್ಲಿ ಒಂದು 5 ವರ್ಷ 10 ವರ್ಷಗಳಿಗಿಂತ ಅಸ್ಪೃಶ್ಯತೆ ಕಾಡಿದರೆ, ಆ ಕಾಲದಲ್ಲಿ 150 ವರ್ಷಗಳ ಹಿಂದೆ ನಾರಾಯಣ ಗುರುಗಳು ಸಮಾನತೆ ಹೆಸರಿನಲ್ಲಿ, ಸಾಮಾಜಿಕ ಹೆಸರಲ್ಲಿ ಒಂದು ದೇವಸ್ಥಾನವನ್ನು ಕಟ್ತಾರೆ ಅಂತೇಳಿ ಆದರೆ ಅವರಿಗಿರುವಂಥ ಇಚ್ಛಾಶಕ್ತಿಗಳೇನು, ಧೈರ್ಯ ಏನು. ಹಾಗಾಗಿ ಕೆಲವು ವ್ಯಕ್ತಿಗಳು ನಮ್ಮ ಮೇಲೆ ಪ್ರಭಾವವನ್ನು ಬೀರಿರ್ತಾರೆ. ಡಾಕ್ಟರ್ ಆಚಾರ್ಯ ಅಂತ ರಾಜಕಾರಣಿಗಳು ನನ್ನ ಮೇಲೆ ತುಂಬ ಪ್ರಭಾವವನ್ನು ಬೀರ್ತಾರೆ. ಅವರೆಲ್ಲರೂ ನೆನಪಿಸ್ಕೊಳ್ಬೇಕು. ಮತ್ತು ಒಂದಲ್ಲ ಒಂದು ಕಾರಣಕ್ಕೆ ನನ್ನ ಯಶಸ್ಸಿಗೆ ನನಗೆ ಧೈರ್ಯ ಕೊಟ್ಟವರಲ್ಲಿ ಅವರೆಲ್ಲ ಪ್ರಮುಖರು ಅಂತ ಅನಿಸ್ಬಿಡುತ್ತೆ ನನಗೆ. ಹೌದು, ರಾಜಕೀಯಕ್ಕೆ ತಿಳಿದವರು, ಮಂತ್ರಿ ಮಟ್ಟಕ್ಕೆ ಹೋಗಿರ್ತಕ್ಕಂಥವ್ರು ಸಾಕಷ್ಟು ಕೈಗಳನ್ನು ಕೊಳಕು ಮಾಡ್ಕೊಳ್ತಾರೆ. ಸೊ ನೀವು ಮಾಡ್ಕೊಂಡಿಲ್ಲ ಅಂತ ಜಗತ್ತಿಗೆ ಗೊತ್ತಿದೆ, ಇದು ಹೇಗೆ ಸಾಧ್ಯ ಆಯಿತು ಅಂತ ಹೇಳುವಂಥದ್ದು? ನಮಗೇನು ಇಂಥದ್ದೇ ಆಗಬೇಕಂತೇಳಿ ಏನು ಗುರಿ ಇರಲಿಲ್ಲ. ಈ ನನ್ನ ಅವಕಾಶಗಳು, ಅದೃಷ್ಟಗಳು ಎಲ್ರಿಗೂ ಸಿಗ್ತದೆ ಅಂತ ನನಗೂ ಅನಿಸೋದಿಲ್ಲ. ನಾನು ಜಿಲ್ಲಾ BJP ಅಧ್ಯಕ್ಷ ಆಗಿದ್ದಾಗ ನಾನು ಹೇಳಿದೆ, ನಂಗೆ ಜಿಲ್ಲಾ BJP ಅಧ್ಯಕ್ಷ ಆಗಲಿಕ್ಕೆ ಆಗೋದಿಲ್ಲ, ಯಾಕಂದರೆ ಆಫೀಸಿಗೆ 25,000 ಖರ್ಚು ಉಂಟು ತಿಂಗಳಿಗೆ ಅಂಥೇಳಿ. ಆಗ ಬೆಂಗಳೂರಿನ ಬಂದೊಬ್ಬರು ಪ್ರಮುಖರು ನನಗೆ ಹೇಳಿದರು, ಡಾಕ್ಟರ್ ಆಚಾರ್ಯ ಹೇಳಿದ್ರಂತೆ, ಶ್ರೀನಿವಾಸ ಪೂಜಾರಿನ ನೀವು ಅಧ್ಯಕ್ಷರು ಮಾಡಿದ್ದೀರಿ, ಅವನಿಗೆ ಅವನೂರಿಂದ ಉಡುಪಿ ಬರಲಿಕ್ಕೆ ಒಂದೊಂದು ಸತಿ ದುಡ್ಡಿರೋದಿಲ್ಲ ಪಾಪ, ಅವು ಹೇಗೆ ಸಂಘಟನೆ ಮಾಡೋದು ಅಂತೇಳಿ ಭಾಳ ಅನುಕಂಪದಿಂದ ಕೇಳಿದ್ದು ನನ್ನ ಹತ್ರ. ಆಗ ಡಾಕ್ಟರ್ ಆಚಾರ್ಯ ಹೇಳಿದ್ರಂತೆ, ನಾವು ಅವನ ಅಧ್ಯಕ್ಷರು ಮಾಡೋ ಉದ್ದೇಶ ಏನಂತ ಹೇಳಿದ್ರೆ, ಅವನು ಅಧ್ಯಕ್ಷ ಆಗಬೇಕು ಅಂಥೇಳಿ. ನಾವು ಇದನ್ನೆಲ್ಲ ಖರ್ಚು ವೆಚ್ಚಗಳನ್ನು ನಾವು ನೋಡ್ಕೊಡ್ತೇವೆ, ಮತ್ತೇನಾದರೂ ಕಡಿಮೆ ಆದರೆ ಅವನ ಮನೆ ಖರ್ಚಿಗೆ ನಾವು ಕೊಡ್ತೇವೆ ಅಂತ ಹೇಳಿದ್ರಂತೆ. ಈ ಅವಕಾಶಗಳೆಲ್ಲ ಎಲ್ಲ ರಾಜಕೀಯದಲ್ಲಿರುವಂಥ ಎಲ್ಲ ಪಕ್ಷದ ಎಲ್ಲ ಕಾರ್ಯಕರ್ತರಿಗೆ ಬರಲಿಕ್ಕೆ ಸಾಧ್ಯ ಅಂತ ಅನಿಸೋದಿಲ್ಲ ನಮಗೆ. ಹಾಗೆ ನನಗೇನೋ ಒಂದು ಅವಕಾಶ ಆಗಿತ್ತು, ಒಳ್ಳೆ ಹಿರಿಯರೆಲ್ಲ ನನಗೆ ಮಾರ್ಗದರ್ಶನ ಮಾಡಿದರು. ಹಾಗಾಗಿ ನನಗೆ ಈ ಹೊಸದಾಗಿ ದುಡಿಬೇಕು ಹಣ
ಅಂತ ನನಗನ್ಸಿರಲಿಲ್ಲ. ಚುನಾವಣೆಗೋಸ್ಕರ ನಾನು ಯಾವ ಆಸ್ತಿಯನ್ನು ಕಳ್ಕೊಂಡಿರಲಿಲ್ಲ, ಯಾಕಂದ್ರೆ ನನ್ನ ಅಪ್ಪ ₹1 ಆಸ್ತಿ ಮಾಡಿರಲಿಲ್ಲ. ಮತ್ತು ಚುನಾವಣೆಗೋಸ್ಕರ ನಾನು ಯಾವ ಹಣವನ್ನು ಕೊಟ್ಟು ನಾನು ದೊಡ್ಡ ಚುನಾವಣೆ ನಡೆಸಿರಲಿಲ್ಲ. ಹಾಗಾಗಿ ನನಗೆ ಹಣವನ್ನು ಮಾಡಬೇಕು ಅಂತ ಅನಿಸಿರಲಿಲ್ಲ. ಈಗಿರುವಂಥ ಸ್ಥಿತಿಗತಿಗಳು ನನ್ನ ಹೊಟ್ಟೆ ಬಟ್ಟೆಗೆ ಸಾಕು ಅಂತ ಅನಿಸುತ್ತೆ, ನಂಗೆ ತೊಂದರೆ ಆಗಿಲ್ಲ. ಮತ್ತು ಇದಕ್ಕಿಂತ ಜಾಸ್ತಿ ಐಷಾರಾಮಿ ಜೀವನ ನನ್ನದೇನಲ್ಲ, ಇಷ್ಟು ಸಾಕು ಅಂತ ಅನಿಸಿದೆ ನನಗೆ. ಹೌದು, ಲೈಫಲ್ಲಿ ತುಂಬ ಕಡೆ ಸೋತಿದ್ದೀರಿ, ಸೋತು ಮತ್ತೆ ಅಲ್ಲಿಂದ ಎದ್ದು ಬಂದಿದ್ದೀರಿ, ರಾಜಕೀಯದ ವರಸೆಗಳನ್ನು ಭಾಳ ಚೆನ್ನಾಗಿ ಕಲ್ತ್ಕೊಂಡಿದ್ದೀರಿ. ಸೊ ಎಲ್ಲ ರೀತಿಯಿಂದ ಕೂಡ ಬೆಳೆಯುವಂತಹ ಎಲ್ಲ ಸಾಧನೆಗಳನ್ನು ಮಾಡಲಿಕ್ಕೆ ನಿಮ್ಗೆ ಸಾಧ್ಯ ಆಗಿದೆ. ಸೊ ನಿಮ್ಮ ಇಚ್ಛಾಶಕ್ತಿಯಾದ ಕಾರಣ ಅಂತ ನೀವು ಭಾವಿಸ್ಕೊಳ್ತೀರಿ ಸರ್? ನನ್ನ ಶ್ರಮ ನನಗೆ ಎಲ್ಲೆಲ್ಲೋ ಒಂದೊಂದು ಸರ್ತಿ ಒಂದು ಹಠ, ವಿಚಿತ್ರವಾಗಿರ್ತಕ್ಕಂಥ ಹಠ ಅಲ್ಲ, ನನಗೆ ಒಂದು ರೀತಿಯ ಶ್ರಮದ ಮೇಲೆ ನಂಬಿಕೆ ಇದೆ. ನನಗೆ ಚಡಪಡಿಕೆ ಪ್ರಾರಂಭ ಆಗುತ್ತೆ ಕೆಲವು ಸಾರಿ, ಅಂದರೆ ನಾನು ಸುಮ್ಮನೆ ಕೂತಾಗ ಚಡಪಡಿಕೆ ಪ್ರಾರಂಭ ಆಗುತ್ತೆ. ನಾನು ಮೊದಲೆಲ್ಲ ಸಿನಿಮಾ ಥಿಯೇಟ್ರಿಗೆ ಹೋಗ್ತಾಯಿದ್ದೆ. ನಾನು ಬಹುಶಃ ಮದುವೆ ಆಗುವ ಮೊದಲೇ ಒಂದು 4 ವರ್ಷ ಬಿಟ್ಟಿದ್ದೆ ಸಿನಿಮಾ. ಆ ನಂತರ ನಾನು ಸಿನಿಮಾ ಥಿಯೇಟ್ರಿಗೆ ಇವತ್ತಿನವರೆಗೆ ಹೋಗಿಲ್ಲ. ಹೋದರೆ ನನಗೆ ಚಡಪಡಿಕೆ ಶುರುವಾಗಿತ್ತು, ಸುಮ್ಮನೆ ಕೂತ್ಕೊಳ್ಬೇಕಲ್ಲ ಸಿನಿಮಾ ನೋಡ್ತಾ ಅಂತೇಳಿ. ಅದರಿಂದ ನಾನು ಹೊರಗಡೆ ಬಂದು ನಾನು ಗುಡ್ಡ ಕಡಿತೇನೆ ಅಂತೇಳಿ ಏನಲ್ಲ, ಆ ಸುಮ್ಮನೆ ಕೂತ್ಕೊಳ್ಳೋದು ನನ್ನ ಜಾಯಮಾನದಲ್ಲಿ ಸ್ವಲ್ಪ ಕಡಿಮೆ, ಏನಾದರೂ ಮಾಡ್ತಾ ಇರಬೇಕು ಅಂತ ಅನಿಸುತ್ತೆ ನನಗೆ. ಹಾಗಾಗಿ ನಾನು ಹಿಡಿದ ಕೆಲಸವನ್ನು ಆದಷ್ಟು ಮಾಡ್ತೇನೆ ಇರ್ತೇನೆ. ಎಲ್ಲಾದರೂ ಕೂಡ ಅದನ್ನೇ ಮಾಡ್ತೇನೆ. ಹೋಗುವಾಗ ಬರಿತಾ ಇರ್ತೇನೆ, ಅಥವಾ ಕಾರ್ನಲ್ಲಿ ಹೋಗುವಾಗ ನನ್ನ ಸಹಾಯಕರು ಯಾರು ಇದ್ದರೆ ಅವ್ರ ಹತ್ರ ಬರ್ಕೊಳ್ಳಿ ಅಂತ ಹೇಳಿ ನಾನು ಫೋನಲ್ಲಿ ಹೇಳ್ತಾ ಇರ್ತೇನೆ. ಹೀಗೆ ಒಂದಿಷ್ಟು ಕೆಲಸಗಳನ್ನು ಮಾಡ್ತಾ ಇರ್ತೇನೆ. ನಾನು ಹೆಚ್ಚಾಗಿ ಕಾರ್ನಲ್ಲೇ ತಿರುಗಾಟ ಮಾಡೋನು ಬೆಂಗಳೂರಿಂದ ನನ್ನ ಊರಿಗೆ. ಈಗ ನನಗೆ ಒಂದು ಗನ್ಮ್ಯಾನ್ ಇರ್ತದೆ ನಮ್ಮ ಶಾಸಕರಿಗೆ, ನಾನು ಅವನ ಹತ್ರ ಫೋನ್ ಮಾಡಿ ಕೊಡು ಅಂತ ಹೇಳ್ತೇನೆ. ಆ ಹುಡುಗನ ಹತ್ರ ಫೋನ್ ಮಾಡಿ ಕೊಡು ಇಂಥ ಕಡೆ ಅಂತೇಳಿ. ಒಂದು 25 ಜನರಿಗೆ ಯಾವುದೋ 1 ಗಂಟೆಲಿ ನಂಗೆ ಫೋನ್ ಮಾಡಲಿಕ್ಕೆ ಆಗ್ತದೆ. ಅಂದರೆ ನಾನು ಎಲ್ಲೋ ಇದ್ಕೊಂಡು ಮತ್ತೆ ಯಾರನ್ನೂ ತಲುಪಲಿಕ್ಕೆ ನಂಗೆ ಸಾಧ್ಯ ಆಗುತ್ತೆ. ಹಾಗೆ ನಾನು ಸುಮ್ಮನೆ ಕೂತ್ಕೊಳ್ಬೋದು, ನಿದ್ರೆ ಮಾಡ್ಬೋದು. ಒಂದಿಷ್ಟು ಶ್ರಮಗಳನ್ನು ಹಾಕೋದ್ರಿಂದ ಒಂದಿಷ್ಟು ನನಗೆ ಅವಕಾಶಗಳು ಹೆಚ್ಚಾಗಿದೆ ಅಂತ ಅನಿಸುತ್ತೆ. ನಿರಂತರವಾದ ಕಠಿಣ ದುಡಿಮೆ ಒಬ್ಬ ಮನುಷ್ಯನನ್ನು ಒಂದು ತುದಿ ತಲುಪಿಸುತ್ತೆ. ಅದು ಒಳ್ಳೆಯ ತುದಿಯೋ ದೊಡ್ಡ ತುದಿ ಅನ್ನೋದಕ್ಕಿಂತ ತುದಿ ತಲುಪಿಸುತ್ತೆ. ನನಗೆ ಅದರಲ್ಲಿ ಹೆಚ್ಚು ವಿಶ್ವಾಸ ಇದೆ. ಹೌದು, ಕೋಟಾ ಶ್ರೀನಿವಾಸ ಪೂಜಾರಿ ಅವರ ಇಷ್ಟೊಂದು ಸಕ್ಸಸ್ನಲ್ಲಿ ನಿಮ್ಮ ಫ್ಯಾಮಿಲಿ ಬಗ್ಗೆ ನೀವು 2 ಮಾತು ಹೇಳ್ಕೊಳ್ಬೇಕಂದ್ರೆ ನತಿ ಮಾಡ್ಕೋತೇನೆ ಸರ್. ನಿಮ್ಮ ಕುಟುಂಬ ಈ ನನ್ನ ಅಬ್ಬೆ ಅಂದರೆ ನನ್ನ ಅಮ್ಮ, ನಾವೆಲ್ಲ ಹಳ್ಳಿಯಲ್ಲಿ ನನ್ನ ಅಬ್ಬೆ ಅಂತ ಹೇಳೋದಲ್ಲ, ನನ್ನ ಅಮ್ಮ ಲಚ್ಚಿ ಅಂತೇಳಿ. ಅವಳಿಗೆ 84 ವರ್ಷ ಈಗ. ಬಹುಶಃ ಅವಳು ಈಗ ಮಾಡಿದ ಕೆಲಸವನ್ನು ನಂಗೆ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಅಷ್ಟು ಈಗಲೂ ಕೂಡ ನಾನು ಮಂತ್ರಿ ಆಗಿದ್ದರೂ ಕೂಡ ಅವಳು ಮನೆಯಲ್ಲಿ ನನ್ನ ಮನೆ ಕೆಲಸಗಳನ್ನು ಈ ಕೆಲಸಗಳನ್ನು ಮಾಡ್ತಾ ಇರ್ತಾಳೆ. ನನಗಿಬ್ಬರು ಅಕ್ಕಂದಿರಿದ್ದಾರೆ, ನನಗೆ ಅಣ್ಣ ತಮ್ಮ ಯಾರಿಲ್ಲ. ನಾನು ಮದುವೆಯಾಗಿ ಸುಮಾರು 94ರಲ್ಲಿ ನಾನು ಮದುವೆ ಆದೆ. ನನ್ನ ಹೆಂಡತಿ ಹೆಸರು ಶಾಂತ. 3 ಜನ ಮಕ್ಕಳಿದ್ದಾರೆ, ಒಬ್ಬ ಮಗ ಮತ್ತು 2 ಹುಡುಗರಿದ್ದಾರೆ. ಎಲ್ಲರೂ ಶಾಲೆಗೆ ಹೋಗ್ತಾ ಇದ್ದಾರೆ. ನನ್ನ ಬದುಕಿನ ಒಟ್ಟು ಜೀವನದಲ್ಲಿ ನನಗೆಲ್ಲ ಪೂರಕವಾಗಿದ್ದಾರೆ. ಹಾಗಾಗಿ ನಾನು ಯಾರನ್ನ ಅಭಿನಂದಿಸಬೇಕು ಅಂತಿಲ್ಲ, ಯಾಕಂದರೆ ಕೌಟುಂಬಿಕ ಜೀವನದ ಒಂದು ಪದ್ಧತಿ. ನನ್ನ ಜೊತೆ ಅವರ ಸಹಕಾರ ಕೂಡ ನನಗೊಂದು ನೆಮ್ಮದಿ ತಂದಿದೆ ಅಂತ ಅನಿಸುತ್ತೆ ನನಗೆ. ಹೌದು. ಸೊ ರಾಜಕೀಯದಲ್ಲಿ ಮುಂದಕ್ಕೆ ಹೋಗಬೇಕು ಅಂತ ನಿಮ್ಗೆ ಇನ್ನೂ ಕನಸುಗಳಿದೆ? ಈಗ ಬಂದಿರುವಂಥ ಮುಂದು ಏನು ಸಣ್ಣದಲ್ಲ, ತುಂಬ ಕಡಿಮೆದಲ್ಲ. ಇನ್ನು ಮುಂದೆ ಹೋಗಬೇಕು ಅಂದರೆ ಇದ್ದದ್ದನ್ನೇ ಮುಂದುವರಿಸಬೇಕು ಅನ್ನೋದೊಂದು ಯೋಚನೆ ಸಾಮಾನ್ಯ ಮನುಷ್ಯನಿಗಿರುವಂಥದ್ದು. ಯಾಕಂದರೆ ಶಾಸಕನಾದ ನಂತರ ಒಂದಿಷ್ಟು ಜನರ ಪ್ರೀತಿ ವಿಶ್ವಾಸದ ಜೊತೆಯಲ್ಲೇ ಆಗದೇ ಇರುವಂಥ ಕೆಲವು ಕೆಲಸಗಳನ್ನು ಮಾಡಲಿಕ್ಕಾಯ್ತು ನನಗೆ. ತುಂಬ ಯಾರೋ ಕಟ್ಟಗಡೆ ಮನುಷ್ಯನಿಗೆ ಅನ್ಯಾಯ ಆದರೆ ಒಂದು ಫೋನ್ ಮೂಲಕ ಅವನಿಗೆ ನ್ಯಾಯ ಕೊಡಲಿಕ್ಕಾಗುತ್ತೆ, ಒಂದು ಪತ್ರದ ಮೂಲಕ ಒಂದು ಸಮಸ್ಯೆಗಳನ್ನು ಪರಿಹಾರ ಮಾಡಲಿಕ್ಕಾಗುತ್ತೆ. ನನ್ನಂಥ ಸಾಮಾನ್ಯ ಕೂಲಿ ಮಾಡೋ ಕುಟುಂಬದಲ್ಲಿ ಹುಟ್ಟಿ ಬೆಳೆದವನೊಬ್ಬ ವಿಧಾನಸೌಧಕ್ಕೆ ಹೋಗುವುದು ಯಾರೋ ಪಾಸ್ ತಗೊಂಡು ಹೋಗಬೇಕಾಗಿತ್ತಂಥ ಕಾಲಗಳಿತ್ತು. ಇವತ್ತು ನಾನು ಹೋಗುವಾಗ ಪೊಲೀಸರನ್ನು ಕರೆದು ನಮಸ್ಕಾರ ಕೊಟ್ಟು ಬನ್ನಿ ಅಂತ ಹೇಳುವಂಥ ವ್ಯವಸ್ಥೆಗಳು ನಿರ್ಮಾಣ ಆಗಿದೆ. ಈ ವ್ಯಕ್ತಿ ನಿರ್ಮಾಣದ ಹಿನ್ನೆಲೆಯಲ್ಲಿ ಒಂದಿಷ್ಟು ಜನರಿಗೆ, ನನ್ನಂತೆ ಯೋಚಿಸುವಂಥ ಗೆಳೆಯರಿಗೆ, ಸ್ನೇಹಿತರಿಗೆ, ಸಂಕಷ್ಟದಲ್ಲಿರುವವರಿಗೆ ಸಹಾಯ ಮಾಡಲಿಕ್ಕಾಗುತ್ತೆ. ಕೆಲವು ವಿಧಾನಸೌಧದಲ್ಲಿರುವಂಥ ಅನೇಕರಿಗೆ ಅರ್ಥ ಆಗದಿರುವಂಥ ಕೆಲವು ಸಮಸ್ಯೆಗಳು ನನಗೆ ಅರ್ಥ ಆಗುತ್ತೆ. ಕೆಲವರಿಗೆ ತುಂಬ ಅರ್ಥ ಆಗುವಂಥ ಸಮಸ್ಯೆಗಳು ನನ್ನ ತಲೆಯೊಳಗೆ ಹೋಗೋದಿಲ್ಲ. ಉದಾಹರಣೆಗೆ ವಿಮಾನ ನಿಲ್ದಾಣ ನನಗೆ ಭಾಳ ಬೇಗ ಅರ್ಥ ಆಗೋದಿಲ್ಲ, ಮೆಟ್ರೋ ರೈಲ್ ನನಗೆ ಬೇಗ ಅರ್ಥ ಆಗೋದಿಲ್ಲ, ಬಡವರ ಮನೆ ಅರ್ಧಂಬರ್ಧ ಕುಸಿದು ಬಿದ್ದಾಗ ನನಗೆ ಬೇಗ ಅರ್ಥ ಆಗಿಬಿಡುತ್ತೆ, ಬಡವರ ಮನೆ ಶೌಚಾಲಯ ಇಲ್ಲದಾಗ ನನಗೆ ಗೊತ್ತಾಗುತ್ತೆ. ಮಂಗಳೂರು ಜಿಲ್ಲೆಯಲ್ಲಿ 3,500 ಜನರಿಗೆ ವಿದ್ಯುತ್ತೇ ಇಲ್ಲ ಇನ್ನೂ ಅಂತ ಗೊತ್ತಿದ್ದಾಗ ನನಗೆ ಬೇಗ ಅದು ತಲುಪಿಬಿಡುತ್ತೆ ಮನಸ್ಸಿಗೆ. ಹಾಗಾಗಿ ನನ್ನಂತೆ ಸ್ವಲ್ಪ ಬದುಕನ್ನು ಕಟ್ಟಿಕೊಳ್ಳೋಕೆ ಒದ್ದಾಡಲಿರುವ ಜನರಿಗೆ ಸಹಾಯ ಮಾಡಲಿಕ್ಕೆ ಇದೊಂದು ವೇದಿಕೆ ಆಗಿದೆ, ಇದೊಂದು ಮಾಧ್ಯಮ ಆಗಿದೆ, ಇದೊಂದು ಶಕ್ತಿ ಆಗಿದೆ ಶಾಸಕತ್ವ ಅಂತ ನನಗನ್ಸಿದೆ. ಹಾಗಾಗಿ ಇದು ಸಿಕ್ಕಿದರೆ ಇದನ್ನು ಮುಂದುವರಿಸಬೇಕು ಅಂತ ಯೋಚನೆ ಇದೆ ನನಗೆ. ಹೌದು, ಸೂಕ್ಷ್ಮಗಳನ್ನು ಕೂಡ ಬಹಳ ಬೇಗ ಗಮನಿಸ್ಕೊಂಡ್ಬಿಡ್ತೀರಿ. ಈಗ ಇಷ್ಟೊಂದು ಪಂಚಾಯತ್ಗಳು ಇವತ್ತು ಕರೆಂಟ್ ಬಿಲ್ಗಳು ಇಷ್ಟು ಬಾಕಿ ಇಟ್ಕೊಂಡಿದೆ, ಭಾಳ ದೊಡ್ಡ ಅಮೌಂಟ್ ಅದು ಅಂತ ಹೇಳೋದನ್ನು ಕೂಡ ಗಮನಿಸ್ಕೊಂಡಿದ್ದೀರಿ ನೀವು. ಅದನ್ನು ಸರ್ಕಾರಕ್ಕೆ ಪ್ರಸ್ತಾವನೆ ಸಲ್ಲಿಸ್ತಾ ಇದ್ದೀರಿ. ಇಷ್ಟು ಚಂದವಾಗಿ ಹೇಗೆ ಗಮನಿಸ್ಕೊಳ್ತೀರಿ ನೀವು ಅಂತ ಹೇಳಿ? ಲೆಕ್ಕಾಚಾರಗಳೇ ಹಾಗಿರುತ್ತೆ. ಒಂದು ಗ್ರಾಮ ಪಂಚಾಯತ್ ಕರ್ನಾಟಕ ರಾಜ್ಯದಲ್ಲಿ 6,014 ಗ್ರಾಮ ಪಂಚಾಯತ್ಗಳಿದೆ ಅಂತೇಳಿದರೆ ಅದರಲ್ಲಿರುವಂಥ ಒಂದೊಂದು ಜಿಲ್ಲೆಯಲ್ಲಿರುವಂಥ ಬಿಲ್ಗಳ ಸಂಖ್ಯೆ ಎಷ್ಟು ಬಾಕಿ ಬಿಲ್ ಅಂತ ಹುಡುಕ್ತಾ ಹೋದರೆ 3,500 ಕೋಟಿ ರೂಪಾಯಿ ಆಗಿಬಿಡುತ್ತೆ. ಆ 3,500 ಕೋಟಿ ಕರ್ನಾಟಕ ರಾಜ್ಯಕ್ಕೆ ನಮ್ಮ ಗ್ರಾಮ ಪಂಚಾಯತಿಗಳು ಬಾಕಿ ವಿದ್ಯುತ್ ಬಿಲ್ಲನ್ನು ಪಾವತಿ ಮಾಡಬೇಕು. ಅದ್ರ ಮೇಲೆ ಇರುವಂಥ 2,500 ಕೋಟಿ ಮಾತ್ರ ಬಾಕಿ. ಸುಮಾರು 1,500 ಕೋಟಿ ಬಡ್ಡಿ, ಅದಕ್ಕೆ 1,500 ಕೋಟಿ ಬಡ್ಡಿ. ಹಾಗಾಗಿ ಇದನ್ನು ಏಕಕಾಲದಲ್ಲಿ ಮನ್ನಾ ಮಾಡಿ ಗ್ರಾಮ ಪಂಚಾಯತ್ ಒಂದು ಸರ್ತಿ ಮುಕ್ತ ಮಾಡಿ ಅಂತ ಹೇಳೋನು ನಾನು.
ಸರ್ಕಾರ ಇದನ್ನು ಅರ್ಥ ಮಾಡ್ಕೊಳ್ಳುತ್ತೆ. ಒಂದು ಸತಿ ಮಾಡಬೇಕು ಅಂತ ಅನಿಸುತ್ತೆ. ಎಚ್ ಕೆ ಪಾಟೀಲ್ ಹೇಳ್ತಾರೆ, ಶ್ರೀನಿವಾಸ ಪೂಜಾರಿ ನೀವು ಹೇಳೋದು ಸರಿ ಇದೆ, ಆದರೆ ಏನು ಮಾಡೋಣ, ನಮಗೆ ಎಲ್ಲ ದೃಷ್ಟಿಯಿಂದ ಕೂಡ ಹಣದ ಕೊರತೆ ಅಂತ ಹೇಳ್ತಾ ಇದ್ದಾರೆ ಅಂತ ಹೇಳ್ತಾರೆ. ತುಂಬ ಸಮಸ್ಯೆಗಳು ನಮ್ಮ ಗ್ರಾಮ ಪಂಚಾಯತಿಗಳಲ್ಲಿ. ನನಗೊಂದು ಸಮಾಧಾನ ಏನಂದರೆ, ನಾನು ಸ್ಥಳೀಯಾಡಳಿತ ಸಂಸ್ಥೆಯಿಂದ ಆಯ್ಕೆಯಾದ ನಂತರ ಒಂದಿಷ್ಟು ಆ ಸದನದಲ್ಲಿ ಹೇಳುವಂತೆ ಗ್ರಾಮ ಪಂಚಾಯತಿಗಳಿಂದ ಆಯ್ಕೆಯಾದವರು ಮಾತುಗಳನ್ನು ಕಡಿಮೆ ಆಡ್ತಾರೆ ಅನ್ನುವಂಥ ಆಪಾದನೆಗಳಿತ್ತು. ಆದರೆ ನನ್ನ ಮಟ್ಟಿಗೆ ಆ ಆಪಾದನೆಗಳಿಂದ ಪೂರ್ತಿ ನಾನು ಮುಕ್ತನಾಗಿದ್ದೇನೆ ಮತ್ತು ನನಗೆ ಹೆಚ್ಚು ಮಾತಾಡಲಿಕ್ಕೆ ಅವಕಾಶಗಳಾಗಿದೆ. ಗೌರವಾನ್ವಿತ ಸಭಾಪತಿಯವರು ಕೂಡ ನಾನೊಂದು ವಿಷಯವನ್ನು ಈ ಶಾಲೆಗಳ ಬಗ್ಗೆ ಮಾತಾಡುವಾಗ ಒಂದು ವಿಚಾರಗಳನ್ನು ಪ್ರಸ್ತಾಪ ಮಾಡಿದೆ. ಕೆಲವು ಶಿಕ್ಷಕರಿಗೆ UGC ಸ್ಕೀಲ್ ಅಂಥೇಳಿ 1,25,000 ರೂಪಾಯಿ ಸಂಬಳ ಕೊಡ್ತೀರಿ, ಅದು ಹೆಚ್ಚಾಗಬೇಕು ಕಡಿಮೆ ಆಗಬೇಕು ಅನ್ನೋದ್ರ ಬಗ್ಗೆ 1 ಗಂಟೆ ನಾವು ಮಾತಾಡ್ತೇವೆ. ಅದೇ ಶಾಲೆಯ ಪಕ್ಕದಲ್ಲಿರುವಂಥ ಪ್ರಾಥಮಿಕ ಶಾಲೆಯಲ್ಲಿ ಬಿಸಿಯೂಟ ಮಾಡುವಂಥ ಮಹಿಳೆಯರಿದ್ದಾರಲ್ಲ, 1,500 ರೂಪಾಯಿ ಸಂಬಳದವರು, ಅವ್ರಿಗೆ 6 ತಿಂಗಳಿಂದ ಸಂಬಳ ಕೊಟ್ಟಿಲ್ಲ ಅಂತ ದೂರಿದೆ. ಅದ್ರ ಬಗ್ಗೆ ನಾವು ಮಾತಾಡಬೇಕಲ್ಲ ಅಂತ ಹೇಳಿದಾಗ ಒಂದಿಷ್ಟು ಗೊಂದಲ ಚರ್ಚೆಗಳೆಲ್ಲ ಆಯಿತು. ಮರುದಿವಸ ಸಭೆಯಲ್ಲಿ ಮಾನ್ಯ ಸಭಾಪತಿಯವರು ಮಾತಾಡುವಾಗ ಹೇಳಿದರು, ಶ್ರೀನಿವಾಸ ಪೂಜಾರಿಯವರು ನಿನ್ನೆ 1.25 ಲಕ್ಷ ರೂಪಾಯಿ ಸಂಬಳ ಪಡೆಯುವಂಥ ನೌಕರರ ಬಗ್ಗೆ ನಾವು ಮಾತಾಡಬೇಕು, ತಪ್ಪಂತ ನಾನು ಹೇಳಿಲ್ಲ, ಆದರೆ 1,500,000 ಸಂಬಳ ಪಡೆಯುವಂಥ ಸಿಬ್ಬಂದಿಯ ಬಗ್ಗೆ ನಾವು ಮಾತಾಡಬೇಕಲ್ವ ಅಂತ ಕೇಳಿದರು. ನನ್ನ ಮನಸ್ಸಿಗೆ ತುಂಬ ಚುರುಕನಿಸಿತದು. ಇದ್ರ ಬಗ್ಗೆ ನಾವೆಲ್ಲ ಒಟ್ಟು ಯೋಚನೆ ಮಾಡಬೇಕು ಅಂತ ಹೇಳಿದರು. ಹಾಗಾಗಿ ಒಂದೊಂದು ಸಾರಿ ಸಣ್ಣ ಸಮಸ್ಯೆಗಳು ಬಹುದೊಡ್ಡ ವಿಷಯಗಳಾಗಿಬಿಡುತ್ತೆ. ಅದನ್ನೆಲ್ಲ ಅರ್ಥ ಮಾಡ್ಕೊಳ್ಳಿಕ್ಕೆ ನನಗೊಂದು ಅವಕಾಶಗಳಾಗಿದೆ, ನನಗೆ ಅರ್ಥ ಆಗುತ್ತೆ ಬೇಗ. ಹೌದು ಸ್ನೇಹಿತರೆ, ಸಾಮಾಜಿಕ ನ್ಯಾಯವನ್ನು ಕೊಡುವಂತಹ ಒಂದು ಪರಿಪಾಠ ಇಟ್ಕೊಂಡಿರ್ತಕ್ಕಂತಹ ಒಬ್ಬ ಪ್ರಬುದ್ಧ ರಾಜಕಾರಣಿ, ಒಬ್ಬ ಪ್ರಬುದ್ಧ ಚಿಂತಕ, ಶಿವರಾಮ್ ಕಾರಂತರ ಕಟ್ಟ ಅಭಿಮಾನಿ, ಅವರ ಊರಲ್ಲಿ ಇವತ್ತು ಕೂಡ ಕಾರಂತರನ್ನು ಜೀವಂತವಾಗಿರಿಸಿರ್ತಕ್ಕಂತಹ ಹಿರಿಯ ಚೇತನ, ಯಾವುದೇ ರೀತಿಯ ಮಂತ್ರಿಗಳಾಗಿದ್ದರೂ ಕೂಡ ಭ್ರಷ್ಟಾಚಾರಕ್ಕೆ ಅಡಿ ಕೊಡದಂತಹ, ಎಡೆ ಕೊಡದೇ ಇರತಕ್ಕಂತಹ ಒಬ್ಬ ಅತ್ಯಂತ ಚಿಕಿತ್ಸಕ ಮನೋಭಾವದ ವ್ಯಕ್ತಿ ಇವತ್ತು ನಮ್ಮ ಜೊತೆ ಮಾತಾಡಿದ್ದಾರೆ. ಅತ್ಯಂತ ಬಡ ಕುಟುಂಬದಲ್ಲಿರ್ತಕ್ಕಂಥ ವ್ಯಕ್ತಿ, ಪ್ರಾಥಮಿಕ ಶಾಲೆಗಿಂತ ಆಚೆಗೆ ವಿದ್ಯಾಭ್ಯಾಸವನ್ನು ಪಡ್ಕೊಳ್ಳಿಕ್ಕೆ ಸಾಧ್ಯವಾಗದೇ ಇರತಕ್ಕಂಥ ವ್ಯಕ್ತಿ, ಫೋಟೋಗ್ರಾಫರ್ ಆಗಿ ತನ್ನ ಬದುಕನ್ನು ಕಟ್ಕೊಂಡ ವ್ಯಕ್ತಿ ಇವತ್ತು ಮಂತ್ರಿಗಳಾದರು ಅಂತ ಹೇಳೋದನ್ನು ಕೂಡ ಜಗತ್ತು ವಿಸ್ಮಯಕಾರಿಯಾಗಿ ನೋಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತು. ಸ್ಕೈಸ್ ದ ಲಿಮಿಟ್ ಕಾರ್ಯಕ್ರಮಕ್ಕೊಂದು ಸ್ನೇಹಿತರ ಅನ್ವರ್ಥ ಬಂದಿದೆ. ಅದಕ್ಕೆ ಕಾರಣ ಶ್ರೀನಿವಾಸ ಪೂಜಾರಿ ಅವರು. ನಾನು ಖಂಡಿತ ಅವರಿಗೆ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೇನೆ. ಸ್ನೇಹಿತರೆ, ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಮಹಾಚೇತನಗಳನ್ನು ಭೇಟಿ ಮಾಡ್ಕೊಳ್ಳೋಣ. ಈ ಸಂಚಿಕೆ ಮುಂದಿನ ಸಂಚಿಕೆ. ನಾನು ಸರ್ಗೆ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೇನೆ. ಸರ್, ಥ್ಯಾಂಕ್ ಯು ವೆರಿ ಮಚ್. ನಿಮ್ಮ ಸಮಯ ಕೊಟ್ಟಿದ್ದೀರಿ, ಜ್ಞಾನ ಕೊಟ್ಟಿದ್ದೀರಿ ಸರ್, ಧನ್ಯವಾದಗಳು. ಥ್ಯಾಂಕ್ಸ್. ಸ್ನೇಹಿತರೆ, ಮತ್ತೆ ಭೇಟಿಯಾಗೋಣ. ಸ್ಪಂದನ ವಾಹಿನಿ ಕಾರ್ಯಕ್ರಮ ನೋಡ್ತಾ ಇರಿ. ವಿಶ್ ಆಲ್ ದ ಬೆಸ್ಟ್. ಥ್ಯಾಂಕ್ ಯು ವೆರಿ ಮಚ್.